ಲೈವ್ ಆಗಿದೆ ಮಾತಾಜಿ. Okay. ಇದು ನೀವೇ ಗ್ರೂಪಿಗೆ ಸೆಂಡ್ ಮಾಡಿ. ಮೇ ಬಿ ನನಗೆ ಅಲ್ಲಿ ಪರ್ಮಿಷನ್ ಇಲ್ಲ ಅನ್ಸುತ್ತೆ. Okay, ಚಿತ್ರಮೋಹಿನಿ ಮಾತಾಜಿಗೆ ಇದು ಮಾಡ್ಬೇಕಾ? ಹೋಸ್ಟ್ ಪ್ರವೀಣ ಮಾತಾಜಿ ಕೋ-ಹೋಸ್ಟ್ ಮಾಡಿ, ಅವ್ರಿಗೆ ಹೋಸ್ಟ್ ಮಾಡಿ. ಅವರಿಗೆ ಮಾಡಿ. ಸರಿ. ಥ್ಯಾಂಕ್ ಯು ನಾರಾಯಣ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ ಹೋಸ್ಟ್. ಹಾ ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೂ ಸ್ವಾಗತ. ಕೃಷ್ಣ ದೇವೋತ್ತಮ ಪರಮ ಪುರುಷ ಎಂಬ ಒಂದು ಪುಸ್ತಕವನ್ನು ಓದುವಿಕೆಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹರೇ ಕೃಷ್ಣ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದೈತ್ವಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತ ಶ್ರೀ ವಿಶಾಖಾನ್ವಿತಾಂಶ್ಚ. ನಮೋ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೇ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಇತಿ ನಾಮಿನೇ. ನಮಸ್ತೆ ಗೌರವಾಣಿ ಶ್ರೀ ಮೂರ್ತಿಯೇ ದೀನತಾರಿಣಿ ರೂಪಾನುಗಾ ವಿರುದ್ಧ ಸಿದ್ಧಾಂತ ದ್ವಾಂತಹಾರಿಣೆ. ನಮೋ ಗೌರ ಕಿಶೋರಾಯ ಸಾಕ್ಷಾತ್ ವೈರಾಗ್ಯ ಮೂರ್ತಯೇ ವಿಪ್ರಲಂಬರ ಸಾಂಬೋಧೆ ಪಾದಾಂಬುಜಾಯೇ ತೇ ನಮಃ. ನಮೋ ಭಕ್ತಿ ವಿನೋದಾಯ ಸಚ್ಚಿದಾನಂದ ನಾಮಿನೇ ಗೌರಶಕ್ತಿ ಸ್ವರೂಪಾಯ ರೂಪಾನುಗಾವರಾಯತೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರಾತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಕೃಷ್ಣ ಮಾತಾಜಿ. ಸಣ್ಣ ಕೀರ್ತನೆ, ಅದು ಮುಗಿಸಿ ನಂತರ ನಾವು ಶುರು ಮಾಡೋಣ. ಇದು ರಿಪೀಟ್ ಮಾಡಿ. ಕೃಷ್ಣ 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 ಹೇ ಕೃಷ್ಣ 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 ಹೇ. ಕೃಷ್ಣ 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 ಹೇ. ಕೃಷ್ಣ 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 ಹೇ. ಕೃಷ್ಣ 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 ಪಾಹಿ ಮಾ. ಸಾರಿ, ಕೃಷ್ಣ 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 ರಕ್ಷ ಮಾಂ. ಕೃಷ್ಣ 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 ರಕ್ಷ ಮಾಂ. ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ.
राम राघव राम राघव राम राघव रक्ष माम् कृष्ण केशव कृष्ण केशव पाहि माम् कृष्ण केशव कृष्ण केशव कृष्ण केशव पाहि माम् राम राघव रक्ष माम् राम राघव राम राघव राम राघव रक्ष माम् कृष्ण केशव पाहि माम् कृष्ण केशव कृष्ण केशव पाहि माम् श्रीराम रक्ष मां श्रीकृष्ण पाहि माम् श्रीराम रक्ष माम् श्रीकृष्ण पाहि माम् श्रीराम रक्ष मां श्रीकृष्ण पाहि माम् श्रीराम रक्ष माम् श्रीकृष्ण पाहि माम् श्रीराम रक्ष मां श्रीकृष्ण श्रीराम रक्ष माम् श्रीकृष्ण पाहि माम् हरे हरे कृष्ण माताजी हरे कृष्ण ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದಿಸುವುದಾ ಸ್ಟಾರ್ಟ್ ಮಾಡುದ ಮಾತಾಜಿ? 85ನೇ ಅಧ್ಯಾಯ ಸುಭದ್ರಾಪಹರಣ ಮತ್ತು ಶ್ರೀಕೃಷ್ಣನ ಶ್ರುತದೇವ ಮತ್ತು ಬಹುಳಾಶ್ವರರನ್ನು ಭೇಟಿ ಮಾಡಿದ್ರು ಅಂತ. ಸುಭದ್ರಾಪಹರಣ ಆಯ್ತು, ನೆಕ್ಸ್ಟ್ ಈಗ ಅವ್ರು ಭೇಟಿ ಆಗ್ತಾರೆ, ಅದನ್ನ ಹರೇ ಕೃಷ್ಣ. ಐಶ್ವರ್ಯ ಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವಿದೇಹ ಇಂದ ಅಲ್ವಾ ಮಾತಾಜಿ? ಹೌದು. ವಿದೇಹ ರಾಜ್ಯದ ರಾಜಧಾನಿ ಮಿಥಿಲೆಯಲ್ಲಿ ಒಬ್ಬ ಬ್ರಾಹ್ಮಣ ಗೃಹಸ್ಥನಿದ್ದನು. ಅವನ ಹೆಸರು ಶ್ರುತದೇವ. ಅವನು ಶ್ರೇಷ್ಠ ಕೃಷ್ಣ ಭಕ್ತ. ಅವನು ಕೃಷ್ಣ ಪ್ರಜ್ಞೆಯಲ್ಲಿದ್ದು ಸದಾ ಪ್ರಭುವಿನ ಸೇವೆಯಲ್ಲಿ ನಿರತನಾಗಿದ್ದರಿಂದ ಅವನಿಗೆ ಸಂಪೂರ್ಣ ಮನಃಶಾಂತಿ ಇತ್ತು ಮತ್ತು ಸ್ವಲ್ಪವೂ ಪ್ರಾಪಂಚಿಕ ಆಕರ್ಷಣೆ ಇರಲಿಲ್ಲ. ಅವನು ಬಹುದೊಡ್ಡ ವಿದ್ವಾಂಸ. ಸದಾ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕೆಂಬ ಆಸೆಯನ್ನು ಬಿಟ್ಟು ಅವನಿಗೆ ಬೇರೇನೂ ಬೇಕಿರಲಿಲ್ಲ. ಅವನು ಗೃಹಸ್ಥನಾದರೂ ಜೀವನಕ್ಕೆ ಹಣ ಸಂಪಾದಿಸಲು ಪ್ರಯತ್ನಿಸುತ್ತಿರಲಿಲ್ಲ. ಎಷ್ಟು ಬಂದರೆ ಅಷ್ಟರಲ್ಲಿಯೇ ತೃಪ್ತನಾಗಿರುತ್ತಿದ್ದನು ಮತ್ತು ಹೇಗೋ ಇದೇ ರೀತಿಯಲ್ಲಿಯೇ ಜೀವನ ನಡೆಸುತ್ತಿದ್ದನು. ಪ್ರತಿದಿನವೂ ಅವತ್ತಿಗೆ ಅಗತ್ಯವಾದಷ್ಟನ್ನು ಮಾತ್ರ ತರುತ್ತಿದ್ದನು, ಹೆಚ್ಚು ತರುತ್ತಿರಲಿಲ್ಲ. ಅದು ಅವನ ವಿಧಿ. ತನಗೆ ಬೇಕಾದದಕ್ಕಿಂತ ಹೆಚ್ಚನ್ನು ಪಡೆಯಬೇಕೆಂಬ ಆಸೆ ಅವನಿಗಿರಲಿಲ್ಲ. ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಹೇಳಿರುವಂತೆ ಬ್ರಾಹ್ಮಣನ ಜೀವನದ ನಿಯಂತ್ರಿತ ತತ್ವಗಳಂತೆ ಬಾಳುತ್ತಿದ್ದನು. ಸುದೈವದಿಂದ ಮಿಥಿಲೆಯ ರಾಜನು ಬ್ರಾಹ್ಮಣನಷ್ಟೇ ದೈವಭಕ್ತ. ಆ ಪ್ರಸಿದ್ಧ ರಾಜನ ಹೆಸರು ಬಹುಳಾಶ್ವ. ಒಳ್ಳೆಯ ರಾಜನೆಂದು ಪ್ರಸಿದ್ಧನಾಗಿದ್ದನು. ತನ್ನ ಇಂದ್ರಿಯ ತೃಪ್ತಿಗೆಂದು ರಾಜ್ಯವನ್ನು ವಿಸ್ತರಿಸುವ ಆಕಾಂಕ್ಷೆ ಅವನಿಗಿರಲಿಲ್ಲ. ಆದುದರಿಂದ ಬ್ರಾಹ್ಮಣನು ಬಹುಳಾಶ್ವ ರಾಜ್ಯನು ಮಿಥಿಲೆಯಲ್ಲಿ ಕೃಷ್ಣನ ಪರಿಶುದ್ಧ ಭಕ್ತನಾಗಿದ್ದರು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಜಯದ ಸತ್ಯಭಾಮ ಮಾತಾಜಿ ಓದಿ. ಜಯದ ಸತ್ಯಭಾಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕನ್ನಡ ಅನಂತ ಕುಲಕರ್ಣಿ ಮಾತಾಜಿ, ಅನಂತ ಕುಲಕರ್ಣಿ ಪ್ರಭುಜಿ ಓದಿ. ಮಾತಾಜಿ ನಾವು ಮಾತಾಜಿ. ಹಾ ಪ್ರಭುಜಿ. ಓಕೆ ಪ್ರಭುಜಿ. ಶ್ರುತಿ ಎಸ್.ಜೆ ಮಾತಾಜಿ ಓದಿ. ಕನ್ನಡ ಶ್ರುತಿ ಎಸ್.ಜೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಬಹುಳಾಶ್ವರಾಜ ಮತ್ತು ಶ್ರುತದೇವ ಬ್ರಾಹ್ಮಣ, ಈ ಇಬ್ಬರು ಭಕ್ತರ ವಿಷಯದಲ್ಲಿ ಕೃಷ್ಣನು ಬಹಳ ದಯೆಯಿಂದ ಇದ್ದನು. ತನ್ನ ರಥವನ್ನು ಮಿಥಿಲೆಗೆ ತೆಗೆದುಕೊಂಡು ಹೋಗುವಂತೆ ಒಂದು ದಿನ ತನ್ನ ಸಾರಥಿ ದಾರುಕನಿಗೆ ಹೇಳಿದನು. ನಾರದ, ವಾಮದೇವ, ಅತ್ರಿ, ವ್ಯಾಸ, ಪರಶುರಾಮ, ಅನಿತ, ಅರುಣಿ,
ಬೃಹಸ್ಪತಿ, ಕಣ್ವ, ಮೈತ್ರೇಯ, ಚ್ಯವನ ಮತ್ತಿತರ ಮಹರ್ಷಿಗಳನ್ನು ಜೊತೆಗೆ ಕರೆದುಕೊಂಡು ಹೋದನು. ಅವರು ಹಲವಾರು ಹಳ್ಳಿಗಳ ಮತ್ತು ಊರುಗಳ ಮೂಲಕ ಹೋದಾಗ ಎಲ್ಲೆಲ್ಲೂ ಜನರು ಅವರನ್ನು ಬಹು ಗೌರವದಿಂದ ಬರಮಾಡಿಕೊಂಡು ಪೂಜಾ ವಸ್ತುಗಳನ್ನು ಅರ್ಪಿಸುತ್ತಿದ್ದರು. ಒಂದೇ ಸ್ಥಳದಲ್ಲಿ ಪ್ರಭುವನ್ನು, ಋಷಿಗಳನ್ನು ಕಂಡಾಗ ಹಲವಾರು ಉಪಗ್ರಹಗಳ ಮಧ್ಯೆ ಬೆಳಗುತ್ತಿದ್ದ ಸೂರ್ಯನನ್ನು ಕಂಡಂತಾಯಿತು. ಕೃಷ್ಣನು, ಋಷಿಗಳು, ಆವರ್ತ, ಧನ್ವ, ಕುರುಜಂಗಳ, ಕಂಕ, ಮತ್ಸ್ಯ, ಪಾಂಚಾಲ, ಕುಂತಿ, ಮಧು, ಕೇಕೆಯ, ಕೋಸಲ ಮತ್ತು ಅರ್ಣ ಈ ರಾಜ್ಯಗಳನ್ನು ಹಾದು ಹೋದರು. ಹೀಗೆ ಈ ಸ್ಥಳಗಳಲ್ಲಿ ಗಂಡಸರು, ಹೆಂಗಸರು ಕೃಷ್ಣನನ್ನು ಕಣ್ಣಾರೆ ನೋಡಲು ಸಾಧ್ಯವಾಯಿತು. ಇದರಿಂದ ಅವರಿಗೆ ಸ್ವರ್ಗಾನಂದವಾಯಿತು. ಅವರ ಹೃದಯಗಳು ಪ್ರಭುವಿನಲ್ಲಿ ಪ್ರೀತಿ ವಿಶ್ವಾಸಗಳಿಂದ ಅರಳಿದವು. ಪ್ರಭುವಿನ ಮುಖವನ್ನು ಕಂಡಾಗ ಅವರಿಗೆ ತಮ್ಮ ಕಣ್ಣುಗಳ ಮೂಲಕ ಅಮೃತವನ್ನು ಕುಡಿಯುತ್ತಿದ್ದಂತೆ ಎನಿಸಿತು. ಕೃಷ್ಣನನ್ನು ನೋಡಿದಾಗ ಅವರ ಅಜ್ಞಾನದ ತಪ್ಪು ಭಾವನೆಗಳೆಲ್ಲ ಚದರಿ ಹೋದವು. ಪ್ರಭುವು ನಾನಾ ದೇಶಗಳಲ್ಲಿ ಪ್ರಯಾಣ ಮಾಡಿದಾಗ ಅವನನ್ನು ನೋಡಲು ಬಂದ ಜನರ ಕಡೆ ಗಣ್ಣೋಟವನ್ನು ಬೀರುವುದರಿಂದಲೇ ಪ್ರಭುವು ಅವರನ್ನು ಭಾಗ್ಯಶಾಲಿಗಳನ್ನಾಗಿ ಮಾಡಿ ಎಲ್ಲಾ ಅಜ್ಞಾನಗಳಿಂದ ಬಿಡುಗಡೆ ಮಾಡಿದನು. ಕೆಲವು ಸ್ಥಳಗಳಲ್ಲಿ ದೇವತೆಗಳು ಮನುಷ್ಯರೊಡನೆ ಸೇರಿಕೊಳ್ಳುತ್ತಿದ್ದರು. ಅವರು ಪ್ರಭುವಿನ ಮಹಾತ್ಮ್ಯವನ್ನು ಹಾಡಿದಾಗ ಎಲ್ಲಾ ದಿಕ್ಕುಗಳಲ್ಲಿಯೂ ಅಶುಭ ಸಂಗತಿಗಳು ತೊಳೆದು ಹೋದವು. ಹೀಗೆ ಕೃಷ್ಣನು ನಿಧಾನವಾಗಿ ಕ್ರಮಕ್ರಮವಾಗಿ ವಿದೇಹ ರಾಜ್ಯವನ್ನು ತಲುಪಿದನು. ಕೃಷ್ಣನ ಆಗಮನದ ಸುದ್ದಿಯನ್ನು ಕೇಳಿ ನಗರದ ಜನರಿಗಾದ ಸಂತೋಷಕ್ಕೆ ಮಿತಿಯೇ ಇಲ್ಲ. ಅವನಿಗೆ ಅರ್ಪಿಸಲು ಕಾಣಿಕೆಗಳನ್ನು ತೆಗೆದುಕೊಂಡು ಹೋದರು. ಕೃಷ್ಣನನ್ನು ಕಾಣುತ್ತಲೇ ಸೂರ್ಯೋದಯವಾದಾಗ ಕಮಲಗಳು ಅರಳುವಂತೆ ಅವರ ಹೃದಯಗಳು ದಿವ್ಯಾನಂದದಿಂದ ಅರಳಿದವು. ಅವರು ಮಹರ್ಷಿಗಳ ಹೆಸರನ್ನು ಕೇಳಿದ್ದರೂ ಅಷ್ಟೇ, ಅವರನ್ನು ನೋಡಿರಲಿಲ್ಲ. ಈಗ ಶ್ರೀ ಕೃಷ್ಣನ ಕೃಪೆಯಿಂದ ಅವರಿಗೆ ಮಹರ್ಷಿಗಳನ್ನು, ಪ್ರಭುವನ್ನು ಏಕಕಾಲದಲ್ಲಿ ಕಾಣುವ ಭಾಗ್ಯ ಉಂಟಾಯಿತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕನ್ನಡ ಸೌಮ್ಯಶ್ರೀ ಮಾತಾಜಿ ಕೊಡ್ಲೇ ಇಲ್ಲ ಗಾಯತ್ರಿ. ಮಾತಾಜಿ ನಿನ್ನೆ ಓದಿದ್ದೀರಲ್ವಾ? ಕನ್ನಡ ಸೌಮ್ಯಶ್ರೀ ಮಾತಾಜಿ ನೀವು ನಿನ್ನೆ ಓದಿದಾಗ ಆಗಿದೆ ನಂಗೆ. ಮಾತಾಜಿ. Okay, ಮಾತಾಜಿ ಮಾತಾಜಿ. ನಂದಾಗಿದೆ ಮಾತಾಜಿ. ಗೀತಾಯಂ ಮಂಜುಳಾ ಎ ಮಾತಾಜಿ ಓದಿ. ಮಂಜುಳಾ ಎ ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ನಿನ್ನೆ ಓದ್ಲಿಲ್ಲ ನೀವು. ಹಾ, ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಕಮ್ಮಿ ಮಾಡಿ. ಬಹುಳಾಶ್ವ ಮಹಾರಾಜನಿಗೂ ಬ್ರಾಹ್ಮಣ ಶ್ರುತದೇವನಿಗೂ ಪ್ರಭುವು ತಮಗೆ ಅನುಗ್ರಹ ಮಾಡುವುದಕ್ಕಾಗಿಯೇ ಆಗಮಿಸಿದ್ದಾನೆ ಎಂದು ಚೆನ್ನಾಗಿ ತಿಳಿದಿತ್ತು. ಕೂಡಲೇ ಅವರು ಪ್ರಭುವಿನ ಪಾದಗಳಿಗೆ ನಮಸ್ಕರಿಸಿ ತಮ್ಮ ಗೌರವವನ್ನು ಅರ್ಪಿಸಿದರು. ಕೈ ಮುಗಿದುಕೊಂಡು ಅವರಿಬ್ಬರೂ ಕೃಷ್ಣನನ್ನು ಎಲ್ಲಾ ಮಹರ್ಷಿಗಳನ್ನು ತಮ್ಮ ತಮ್ಮ ಮನೆಗಳಿಗೆ ಆಹ್ವಾನಿಸಿದರು. ಈ ಇಬ್ಬರನ್ನೂ ಸಂತೋಷಪಡಿಸಲು ಕೃಷ್ಣನು 2 ವಿಸ್ತೃತ ರೂಪಗಳಾಗಿ ಇಬ್ಬರ ಮನೆಗಳಿಗೂ ಹೋದನು. ಆದರೆ ರಾಜನಿಗಾಗಲಿ ಬ್ರಾಹ್ಮಣನಿಗಾಗಲಿ ಕೃಷ್ಣನು ಇನ್ನೊಬ್ಬರ ಮನೆಗೆ ಹೋದ ಸಂಗತಿ ತಿಳಿಯಲಿಲ್ಲ. ಇಬ್ಬರೂ ಕೃಷ್ಣನು ತನ್ನ ಮನೆಗೆ ಮಾತ್ರ ಬಂದಿದ್ದಾನೆ ಎಂದು ಭಾವಿಸಿದರು. ಕೃಷ್ಣನು ಅವನ ಸಂಗಾತಿಗಳು 2 ಮನೆಗಳಲ್ಲಿಯೂ ಇದ್ದರು ಎನ್ನುವುದು ದೇವೋತ್ತಮ ಪರಮಪುರುಷನ ಮತ್ತೊಂದು ಶ್ರೀಮಂತಿಕೆ. ಈ ಶ್ರೀಮಂತಿಕೆಯನ್ನು ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ವೈಭವ ಪ್ರಕಾಶ ಎಂದು ವರ್ಣಿಸಿದೆ. ಹೀಗೆಯೇ ಕೃಷ್ಣನು 16,000 ಮಂದಿ ಪತ್ನಿಯರನ್ನು ಮದುವೆಯಾದಾಗ ಪ್ರತಿ ರೂಪವು ತನ್ನಷ್ಟೇ ಬಲಿಶಾಲಿಯಾಗಿರುವ 16,000 ರೂಪಗಳಿಗೆ ವಿಸ್ತೃತಗೊಂಡನು. ಹಾಗೆಯೇ ವೃಂದಾವನದಲ್ಲಿ ಬ್ರಹ್ಮನು ಕೃಷ್ಣನ ಹಸುಗಳನ್ನು, ಕರುಗಳನ್ನು, ಗೋಪಾಲ ಬಾಲಕರನ್ನು ಕದ್ದಾಗ ಕೃಷ್ಣನು ಅಧಿಕ ಸಂಖ್ಯೆಯ ಹಸುಗಳು, ಕರುಗಳು ಮತ್ತು ಗೋಪ ಬಾಲಕರಾಗಿ ವಿಸ್ತೃತಗೊಂಡನು. ಬಹುಳಾಶ್ವ ಮಹಾರಾಜನು ಬುದ್ಧಿವಂತ, ಅತ್ಯಂತ ಸಂಭಾವಿತ. ದೇವೋತ್ತಮ ಪರಮಪುರುಷನೊಡನೆ ಇಷ್ಟು ಮಂದಿ ಮಹರ್ಷಿಗಳು ತನ್ನ ಮನೆಗೆ ಬಂದರೆಂದು ಅವನಿಗೆ ಆಶ್ಚರ್ಯವಾಯಿತು. ದೇವೋತ್ತಮ ಪರಮಪುರುಷನು, ಅವನ ಪರಿಶುದ್ಧ ಭಕ್ತರು ಪ್ರಾಪಂಚಿಕ ಕಶ್ಮಲದ ಸೋಂಕನ್ನು ಮೀರಿದವರು. ಆದರೆ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ತೊಡಗಿರುವ ಬದ್ಧ ಆತ್ಮವು 100ಕ್ಕೆ 100ರಷ್ಟು ಪರಿಶುದ್ಧವಾಗಿರುವುದು ಅಸಾಧ್ಯ ಎಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಆದುದರಿಂದ ದೇವೋತ್ತಮ ಪರಮಪುರುಷನು ಮಹರ್ಷಿಗಳು ತನ್ನ ಮನೆಗೆ ಬಂದುದನ್ನು ಕಂಡು ಅವನಿಗೆ ಪರಮಾಶ್ಚರ್ಯ. ಅವನ ನಿಷ್ಕಾರಣ ಕಾರುಣ್ಯಕ್ಕಾಗಿ ಕೃಷ್ಣನಿಗೆ ವಂದನೆಯನ್ನು ಹೇಳಲು ಪ್ರಾರಂಭಿಸಿದರು. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ರೀನಾ ಮಾತಾಜಿ ಓದಿ. ರೀನಾ ಮಾತಾಜಿ. ಹರೇ ಕೃಷ್ಣ. ರೀನಾ ಮಾತಾಜಿ ಓದ್ತೀರಾ ಮಾತಾಜಿ? ಮಂಜುಳಾ ಎ ಮಾತಾಜಿ ಓದಿ. ನಂದಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕೃತಜ್ಞತೆಯಿಂದ ತುಂಬಿ ಹೋಗಿ ತನ್ನ ಅತಿಥಿಗಳನ್ನು ತನ್ನಿಷ್ಟದಷ್ಟು ಚೆನ್ನಾಗಿ
ಬರಮಾಡಿಕೊಳ್ಳಬೇಕೆಂದು ಬಯಸಿ ಅವನು ಒಳ್ಳೆಯ ಕುರ್ಚಿಗಳನ್ನು ಮೆತ್ತೆಗಳನ್ನು ತರುವಂತೆ ಅಪ್ಪಣೆ ಮಾಡಿದನು. ಕೃಷ್ಣನು ಎಲ್ಲ ಮಹರ್ಷಿಗಳು ನೆಮ್ಮದಿಯಾಗಿ ಕುಳಿತರು. ಆಗ ಬಹುಳಾಶ್ವನ ಮನಸ್ಸಿಗೆ ಸಮಾಧಾನವಿರಲಿಲ್ಲ. ಇದಕ್ಕೆ ಯಾವ ಸಮಸ್ಯೆಯೂ ಕಾರಣವಲ್ಲ. ಪ್ರೀತಿ ಮತ್ತು ಭಕ್ತಿಗಳಿಂದ ಆದ ಹರ್ಷೋನ್ಮಾದ ಕಾರಣ. ಪ್ರಭುವಿನಲ್ಲಿ ಮತ್ತು ಅವನ ಸಂಗಾತಿಗಳಲ್ಲಿ ಅವನಿಗೆ ಪ್ರೀತ್ಯಾಧಾರಗಳು ತುಂಬಿ ಹೋಗಿದ್ದವು. ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪವುಗಿತ್ತು. ಅವನು ತನ್ನ ದೈವಿ ಅತಿಥಿಗಳ ಪಾದಗಳನ್ನು ತೊಳೆಯಲು ಏರ್ಪಾಟು ಮಾಡಿದನು. ಅನಂತರ ಅವನ ಕುಟುಂಬದವರು ಈ ನೀರನ್ನು ಪೋಷಿಸಿಕೊಂಡರು. ಅನಂತರ ಅವನು ಅತಿಥಿಗಳಿಗೆ ಸೊಗಸಾದ ಹೂಮಾಲೆಗಳನ್ನು, ಶ್ರೀಗಂಧಗಳನ್ನು, ಹೊಸ ವಸ್ತ್ರಗಳನ್ನು, ಆಭರಣಗಳನ್ನು, ದೀಪಗಳನ್ನು, ಹಸುಗಳನ್ನು, ಗೂಳಿಗಳನ್ನು ಕೊಟ್ಟನು. ತನ್ನ ರಾಜಪದವಿಗೆ ಯೋಗ್ಯವಾಗುವಂತೆ ಅವರಲ್ಲಿ ಪ್ರತಿಯೊಬ್ಬರನ್ನೂ ಹೀಗೆ ಪೂಜಿಸಿದನು. ಎಲ್ಲರಿಗೂ ಒಳ್ಳೆಯ ಭೋಜನವಾಗಿ ಅವರೆಲ್ಲರೂ ಕುಳಿತಿದ್ದಾಗ ಬಹುಳಾಶ್ವನು ಕೃಷ್ಣನ ಚರಣ ಕಮಲಗಳನ್ನು ಹಿಡಿದುಕೊಂಡನು. ಅವುಗಳನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡು ತನ್ನ ಕೈಗಳಿಂದ ಹಿಸುಕುತ್ತಾ ಮಧುರವಾದ ಧ್ವನಿಯಲ್ಲಿ ಪ್ರಭುವಿನ ಮಹಿಮೆಯನ್ನು ಹೊಗಳಲು ಪ್ರಾರಂಭಿಸಿದನು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಿಯ ಪ್ರಭುವೇ, ನೀನು ಎಲ್ಲ ಜೀವಿಗಳ ಪರಮಾತ್ಮನು, ಹೃದಯ ಸಾಕ್ಷಿಯಾಗಿ ಪ್ರತಿಯೊಬ್ಬರ ಕಾರ್ಯಗಳನ್ನು ಅರಿಯುತ್ತೀಯೇ. ಆದುದರಿಂದ ನಮ್ಮ ಕರ್ತವ್ಯಕ್ಕೆ ಅನುಗುಣವಾಗಿ ನಿನ್ನ ನಿರಂತರ ಸೇವೆಯಿಂದ ಕದಲದಂತೆ ಸುಭದ್ರವಾದ ಸ್ಥಿತಿಯಲ್ಲಿರಲು ಸದಾ ನಿನ್ನ ಚರಣ ಕಮಲಗಳನ್ನು ಕುರಿತು ಯೋಚಿಸುತ್ತಿರುತ್ತೇವೆ. ನಿನ್ನ ಚರಣ ಕಮಲಗಳನ್ನು ಸದಾ ನಾವು ಸ್ಮರಿಸುವುದರಿಂದ ನಿನ್ನ ನಿಷ್ಕಾರಣ ಕರುಣೆಯನ್ನು ತೋರಿಸಿ ನನ್ನನ್ನು ಅನುಗ್ರಹಿಸಲು ನೀನೇ ಕೃಪೆಯಿಟ್ಟು ನನ್ನ ಮನೆಗೆ ಬಂದಿದ್ದೀಯೆ. ಪ್ರಿಯ ಪ್ರಭುವೇ, ನಿನ್ನ ಹಲವು ಮಾತುಗಳಿಂದ ನೀನು ನಿನ್ನ ಪರಿಶುದ್ಧ ಭಕ್ತರು ನಿನಗೆ ಬಲರಾಮನಿಗಿಂತ ಅಥವಾ ಸದಾ ನಿನ್ನನ್ನು ಸೇವಿಸುವ ಸಿರಿದೇವತೆಗಿಂತ ಪ್ರಿಯರು ಎಂದು ದೃಢಪಡಿಸಿದ್ದೀಯೆ ಎಂದು ಕೇಳಿದ್ದೇವೆ. ನಿನ್ನ ಭಕ್ತರು ನಿನಗೆ ನಿನ್ನ ಮೊದಲನೆಯ ಮಗ ಬ್ರಹ್ಮನಿಗಿಂತ ಪ್ರಿಯರಾದವರು. ನಿನ್ನ ದೈವಿಕ ಮಾತುಗಳನ್ನು ತೋರಿಸಿಕೊಡುವುದಕ್ಕಾಗಿ ನನ್ನ ಮನೆಗೆ ಕೃಪೆಯಿಟ್ಟು ಬಂದಿದ್ದೀಯೆ ಎಂದು ನನಗೆ ನಿಶ್ಚಯ. ನಿನ್ನ ಅವ್ಯಾಜ್ಯ ಕರುಣೆಯನ್ನು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾದ ನಿನ್ನ ಭಕ್ತರಲ್ಲಿ ನಿನ್ನ ಪ್ರೀತಿಯನ್ನು ತಿಳಿದು ಸಹ ಜನರು ನಾಸ್ತಿಕರಾಗಿ ರಾಕ್ಷಸ ಸ್ವಭಾವದವರಾಗಿರುವುದು ಹೇಗೆ ಸಾಧ್ಯ ಎಂದು ನಾನು ಕಲ್ಪಿಸಿಕೊಳ್ಳಲಾರೆ. ಅವರು ನಿನ್ನ ಚರಣ ಕಮಲಗಳನ್ನು ಹೇಗೆ ಮರೆಯುವರು? ಪ್ರಿಯ ಪ್ರಭುವೇ, ನೀನು ಎಷ್ಟು ಕೃಪಾಮಯ ಮತ್ತು ಉದಾರಿ ಎಂದರೆ ಯಾವ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಲು ಎಲ್ಲವನ್ನೂ ತ್ಯಾಗ ಮಾಡುತ್ತಾನೋ ಅವನ ನಿರ್ಮಲ ಸೇವೆಗೆ ಬದಲಾಗಿ ನಿನ್ನನ್ನೇ ಕೊಟ್ಟುಕೊಳ್ಳುತ್ತಿ ಎಂದು ನಮಗೆ ಗೊತ್ತು. ಭೌತಿಕ ಅಸ್ತಿತ್ವದ ದುಷ್ಕರ್ಮಗಳಲ್ಲಿ ಕೊಳೆಯುತ್ತಿರುವ ಬದ್ಧ ಆತ್ಮಗಳನ್ನು ಉದ್ಧಾರ ಮಾಡಲು ನೀನು ಯದುವಂಶದಲ್ಲಿ ಜನಿಸಿ ಬಂದಿದ್ದೀಯೆ ಮತ್ತು ನಿನ್ನ ಅವತಾರವು ಆಗಲೇ ಲೋಕದಲ್ಲೆಲ್ಲ ಪ್ರಸಿದ್ಧವಾಗಿದೆ. ಪ್ರಿಯ ಪ್ರಭುವೇ, ನೀನು ಮಿತಿಯಿಲ್ಲದ ಕ್ಷಮೆ, ಪ್ರೀತ್ಯಾದರಗಳ ಸಾಗರನು. ಶ್ಯಾಮ ಸುಂದರನಾಗಿ ನಿನ್ನ ಸುಂದರ ರೂಪಿನಿಂದ ಎಲ್ಲರ ಹೃದಯಗಳನ್ನು ಆಕರ್ಷಿಸಬಲ್ಲೆ. ನಿನ್ನ ಜ್ಞಾನಕ್ಕೆ ಮಿತಿಯಿಲ್ಲ. ಭಕ್ತಿಪೂರ್ವಕ ಸೇವೆಯನ್ನು ಮಾಡುವುದು ಹೇಗೆ ಎಂದು ತೋರಿಸಲು ನಿನ್ನ ಅವತಾರವಾದ ನರನಾರಾಯಣರನ್ನು ಕಳುಹಿಸಿದ್ದೀಯೆ. ದಯೆಯಿಟ್ಟು ಬದರಿನಾರಾಯಣದಲ್ಲಿ ಕಠಿಣ ತಪಸ್ಸನ್ನು ಮಾಡುತ್ತಿದ್ದಾರೆ. ಆದುದರಿಂದ ದಯೆಯಿಟ್ಟು ನಿನ್ನ ಚರಣ ಕಮಲಗಳಿಗೆ ನಾನು ಅರ್ಪಿಸುವ ಗೌರವಪೂರ್ವಕ ಪ್ರಣಾಮಗಳನ್ನು ಸ್ವೀಕರಿಸು. ಪ್ರಸಿದ್ಧನಾದ ನಿಮಿ ಮಹಾರಾಜನ ಈ ಕುಟುಂಬವು ನಿನ್ನ ಚರಣ ಕಮಲಗಳ ಧೂಳಿನಿಂದ ಪಾವನವಾಗುವಂತೆ ನೀನು ನಿನ್ನೊಡನೆ ಬಂದಿರುವ ಬ್ರಾಹ್ಮಣರು, ಮಹರ್ಷಿಗಳು ಕೆಲವು ದಿನಗಳ ಕಾಲ ಇಲ್ಲಿರಬೇಕೆಂದು ಭಕ್ತಿಯಿಂದ ಬೇಡಿಕೊಳ್ಳುತ್ತೇನೆ. ತನ್ನ ಭಕ್ತನ ಪ್ರಾರ್ಥನೆಯನ್ನು ತಿರಸ್ಕರಿಸಲಾರದೆ ಕೃಷ್ಣನು ಮಿಥಿಲಾ ನಗರವನ್ನು ಅದರ ಪ್ರಜೆಗಳನ್ನು ಪಾವನ ಮಾಡಲು ಮಹರ್ಷಿಗಳೊಡನೆ ಕೆಲವು ದಿನಗಳನ್ನು ಅಲ್ಲಿ ಕಳೆದನು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಎಕ್ಸ್ಪ್ಲೇನ್ ಮಾಡ್ತೀರಾ ಮಾತಾಜಿ? ಆಯ್ತು ಮಾತಾಜಿ. ಹರೇ ಕೃಷ್ಣ.
ಸೊ ವಿದೇಹ ರಾಜ್ಯದ ರಾಜಧಾನಿ ಮಿಥಿಲೆ ಅಂತ. ಅಲ್ಲಿ ಒಬ್ಬ ಬ್ರಾಹ್ಮಣ ಗೃಹಸ್ಥ ಇದ್ದ. ಬ್ರಾಹ್ಮಣನ ಹೆಸರು ಶ್ರುತದೇವ ಅಂತ. ಅವನು ಶ್ರೇಷ್ಠ ಕೃಷ್ಣ ಭಕ್ತ. ಅವನು ಕೃಷ್ಣ ಪ್ರಜ್ಞೆಯಲ್ಲಿದ್ದು ಸದಾ ಪ್ರಭುವಿನ ಸೇವೆಯಲ್ಲಿ ನಿರತನಾಗಿದ್ದರಿಂದ ಅವನಿಗೆ ಸಂಪೂರ್ಣ ಮನಃಶಾಂತಿ ಇತ್ತು. ಸದಾ ಪ್ರಭುವಿನ ಸೇವೆಯಲ್ಲಿ ನಿರತನಾಗಿದ್ದ, ಹಾಗಾಗಿ ಅವನಿಗೆ ಸಂಪೂರ್ಣ ಮನಃಶಾಂತಿ ಇತ್ತು ಮತ್ತು ಸ್ವಲ್ಪವೂ ಪ್ರಾಪಂಚಿಕ ಆಕರ್ಷಣೆ ಅವನಿಗೆ ಇರಲಿಲ್ಲ. ಅವನು ಬಹುದೊಡ್ಡ ವಿದ್ವಾಂಸ. ಸದಾ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕೆಂಬ ಆಸೆಯನ್ನು ಬಿಟ್ಟು ಅವನಿಗೆ ಬೇರೇನೂ ಬೇಕಿರಲಿಲ್ಲ. ಅವನು ಗೃಹಸ್ಥನಾದರೂ ಜೀವನಕ್ಕೆ ಹಣ ಸಂಪಾದಿಸಲು ಪ್ರಯತ್ನ ಮಾಡ್ತಾ ಇರಲಿಲ್ಲ. ಎಷ್ಟು ಬಂದರೆ ಅಷ್ಟರಲ್ಲಿ ಅವನು ತೃಪ್ತನಾಗಿರ್ತಿದ್ದ ಮತ್ತು ಹೇಗೋ ಇದೇ ರೀತಿಯಲ್ಲೇ ಜೀವನ ಅವನು ನಡೆಸ್ಕೊಂಡು ಹೋಗ್ತಾ ಇದ್ದ. ಪ್ರತಿದಿನವೂ ಆವತ್ತಿಗೆ ಅಗತ್ಯವಾದದಷ್ಟನ್ನು ಮಾತ್ರ ಅವನು ತರ್ತಾ ಇದ್ದ, ಹೆಚ್ಚು ತರ್ತಾನೂ ಇರಲಿಲ್ಲ ಅವನು. ಅದು ಅವನ ವಿಧಿ. ತನಗೆ ಬೇಕಾದುದಕ್ಕಿಂತ ಹೆಚ್ಚನ್ನು ಪಡೆಯಬೇಕೆಂಬ ಆಸೆ ಅವನಿಗೆ ಇರಲಿಲ್ಲ. ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಹೇಳಿರುವಂತೆ ಬ್ರಾಹ್ಮಣನ ಜೀವನದ ನಿಯಂತ್ರಕ ತತ್ವಗಳಂತೆ ಅವನು ಬಾಳ್ತಾ ಇದ್ದ. ಸೊ ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಹೆಂಗೆ ಹೇಳಿದ್ಯೋ ಹಂಗೆ ಬ್ರಾಹ್ಮಣ ಜೀವನ ಮಾಡ್ತಾ ಇದ್ದ. ಸುದೈವದಿಂದ ಮಿಥಿಲೆಯ ರಾಜನು ಬ್ರಾಹ್ಮಣನಷ್ಟೇ ದೈವ ಭಕ್ತ. ಸೊ ಆ ಮಿಥಿಲೆಯ ರಾಜ ಬ್ರಾಹ್ಮಣ ಇರ್ತಾನೆ, ಅವನು ಅಷ್ಟೇ, ಅವನು ದೈವ ಭಕ್ತ. ಆ ಪ್ರಸಿದ್ಧ ರಾಜನ ಹೆಸರು ಬಹುಳಾಶ್ವ ಅಂತ. ರಾಜನ ಹೆಸರು ಬಹುಳಾಶ್ವ. ಒಳ್ಳೆಯ ರಾಜನೆಂದು ಅವನು ಪ್ರಸಿದ್ಧನಾಗಿದ್ದ. ತನ್ನ ಇಂದ್ರಿಯ ತೃಪ್ತಿಗೆಂದು ರಾಜ್ಯವನ್ನು ವಿಸ್ತರಿಸುವ ಆಕಾಂಕ್ಷೆ ಅವನಿಗೇನಿರಲಿಲ್ಲ. ಆದುದರಿಂದ ಬ್ರಾಹ್ಮಣನು ಬಹುಳಾಶ್ವ ರಾಜನು ಮಿಥಿಲೆಯಲ್ಲಿ ಕೃಷ್ಣನ ಪರಿಶುದ್ಧ ಭಕ್ತರಾಗಿದ್ರು. ಸೊ ಈ ಬ್ರಾಹ್ಮಣನು ಪರಿಶುದ್ಧ ಭಕ್ತ ಆಗಿದ್ದ ಮತ್ತು ರಾಜನು ಇಲ್ಲಿ ಕೃಷ್ಣನ ಪರಿಶುದ್ಧ ಭಕ್ತರಾಗಿದ್ರು. ಬ್ರಾಹ್ಮಣ ರಾಜ ಇಬ್ರು ಭಕ್ತರಾಗಿದ್ರು. ಸೊ ಬಹುಳಾಶ್ವ ರಾಜ ಮತ್ತು ಶ್ರುತದೇವ ಬ್ರಾಹ್ಮಣ ಇವರಿಬ್ರು ಭಕ್ತರಾಗಿದ್ರು ಮಿಥಿಲೆನಲ್ಲಿ. ಈ ಇಬ್ಬರು ಭಕ್ತರ ವಿಷಯದಲ್ಲಿ ಕೃಷ್ಣನು ಬಹಳ ದಯೆಯಿಂದ ಇದ್ದನು. ಸೊ ಕೃಷ್ಣನಿಗೆ ಭಕ್ತರು ಅಂತಂದ್ರೆ ತುಂಬಾನೇ ದಯೆ ಇದೆ. ಸೊ ಹಾಗಾಗಿ ಇವರಿಬ್ಬರ ವಿಷಯದಲ್ಲೂ ಕೃಷ್ಣನಿಗೆ ದಯೆ ಇತ್ತು. ತನ್ನ ರಥವನ್ನು ಏನ್ ಮಾಡ್ದ, ಮಿಥಿಲೆಗೆ ತೆಗೆದುಕೊಂಡು ಹೋಗುವಂತೆ ಒಂದಿನ ತನ್ನ ಸಾರಥಿ ಧಾರುಕನಿಗೆ ಹೇಳಿದ. ಸೊ ಕೃಷ್ಣನ ಸಾರಥಿ ಧಾರುಕನಿಗೆ ಹೇಳ್ತಾನೆ ಒಂದಿನ, ಸೊ ಮಿಥಿಲೆ ಕಡೆಗೆ ಕರ್ಕೊಂಡು ಹೋಗು ಅಂತ. ಸೊ ಜೊತೆಗೆ ಏನ್ ಮಾಡ್ತಾನೆ, ನಾರದ, ವಾಮದೇವ, ಅತ್ರಿ, ವ್ಯಾಸ, ಪರಶುರಾಮ, ಅನಿತ, ಅರುಣಿ, ಬೃಹಸ್ಪತಿ, ಕಣ್ವ, ಮೈತ್ರೇಯ, ಚವನ ಮತ್ತಿತರ ಮಹರ್ಷಿಗಳನ್ನು ಜೊತೆಗೆ ಕರೆದುಕೊಂಡು ಹೋಗ್ತಾನೆ ಕೃಷ್ಣ. ಅವರು ಹಲವಾರು ಹಳ್ಳಿಗಳ ಮತ್ತು ಊರುಗಳ ಮೂಲಕ ಹೋದಾಗ ಎಲ್ಲೆಲ್ಲೂ ಜನರು ಅವರನ್ನು ಬಹು ಗೌರವದಿಂದ ಬರಮಾಡಿಕೊಂಡು ಪೂಜಾ ವಸ್ತುಗಳನ್ನು ಅರ್ಪಿಸ್ತಾ ಇದ್ರು. ಯಾಕೆಂದ್ರೆ ಇಷ್ಟೆಲ್ಲ ಋಷಿಗಳನ್ನ ಅವರು ನೋಡಿರಲ್ಲ ಹಳ್ಳಿ ಜನಗಳು. ಸೊ ಹಳ್ಳಿಗಳ ಮೂಲಕ ಹೋಗೋದು ಕೃಷ್ಣ ಜೊತೆಗೆ ಕೃಷ್ಣ. ಸೊ ಇವರೆಲ್ಲ ಬಂದಾಗ ಅವರೆಲ್ಲಾನು ಏನ್ ಮಾಡ್ತಾರೆ, ತುಂಬಾ ಗೌರವದಿಂದ, ಬಹು ಗೌರವದಿಂದ ಅವ್ರನ್ನೆಲ್ಲ ಬರಮಾಡ್ಕೊಂಡು ಪೂಜಾ ವಸ್ತುಗಳನ್ನು ಅರ್ಪಿಸ್ತಾ ಇರ್ತಾರೆ. ಒಂದೇ ಸ್ಥಳದಲ್ಲಿ ಪ್ರಭುವನ್ನು ಋಷಿಗಳನ್ನು ಕಂಡಾಗ ಹಲವಾರು ಉಪಗ್ರಹಗಳ ಮಧ್ಯೆ ಬೆಳಗುತ್ತಿದ್ದ ಸೂರ್ಯನನ್ನು ಕಂಡಂತೆ ಆಯಿತು. ಸೊ ಇಲ್ಲಿ ಉಪಮೆ ಪ್ರಭುಪಾದ್ರೆ ಏನ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಅವ್ರನ್ನೆಲ್ಲ ಒಟ್ಟಿಗೆ ನೋಡಿದಾಗ, ಆ ಋಷಿಗಳನ್ನ ಕೃಷ್ಣನನ್ನ ಒಟ್ಟಿಗೆ ನೋಡಿದಾಗ ಅವ್ರಿಗೆ ಏನ್ ಅನಿಸ್ತು ಅಂತಂದ್ರೆ, ತುಂಬಾ ಉಪಗ್ರಹಗಳಿರ್ತಾವಲ್ಲ, ಹಲವಾರು ಉಪಗ್ರಹಗಳು ಮಧ್ಯೆ ಬೆಳಗುತ್ತಿದ್ದ ಸೂರ್ಯನನ್ನು ಕಂಡಂತೆ ಆಯಿತು. ಸೊ ಉಪಗ್ರಹಗಳು ಅಂತಂದ್ರೆ ಅವು ಬೆಳಕನ್ನ ಚೆಲ್ಲೋದಿಲ್ಲ. ಅದು ಸೊ ಈ ಬೆಳಕನ್ನ ಚೆಲ್ಲದೆ ಇರುವಂತ ಗ್ರಹಗಳನ್ನು ಉಪಗ್ರಹಗಳು ಅಂತಾರೆ. ಈ ಉಪಗ್ರಹಗಳ ಮಧ್ಯೆ ಸೂರ್ಯನನ್ನ ಕಂಡಂತಾಯ್ತು. ಸೂರ್ಯ ಅಂದ್ರೆ ಬೆಳಕು, ಬೆಳಕನ್ನೇ ನೋಡ್ದಂಗಾಯ್ತು ಅಂತ ಇಲ್ಲಿ ಉಪಮೆ ಕೊಡ್ತಾ ಇದ್ದಾರೆ ಪ್ರಭುಪಾದರು. ಕೃಷ್ಣನು ಋಷಿಗಳು ಆವರ್ತ, ಧನ್ವ, ಕುರುಜಂಗಳ, ಕಂಕ, ಮತ್ಸ್ಯ, ಪಾಂಚಾಳ, ಕುಂತಿ, ಮಧು, ಕೇಕಯ, ಕೋಸಲ ಮತ್ತು ಅರಣ ಈ ರಾಜ್ಯಗಳನ್ನು ಅವರು ಹಾದು ಹೋದರು. ಈ ಹೆಸರುಗಳೆಲ್ಲ ನಾವು ಕೇಳೇ ಇಲ್ಲ ಅನ್ಸುತ್ತೆ. ಸೊ ಈ ರಾಜ್ಯಗಳನ್ನೆಲ್ಲ ಹಾದು ಹೋದ್ರು. ಹೀಗೆ ಈ ಸ್ಥಳಗಳಲ್ಲಿ ಗಂಡಸರು ಹೆಂಗಸರು ಕೃಷ್ಣನನ್ನು ಕಣ್ಣಾರೆ ನೋಡಲು ಸಾಧ್ಯವಾಯಿತು. ಸೊ ಯಾವಾಗ ಈ ಎಲ್ಲ ಒಂದು ರಾಜ್ಯಗಳನ್ನ ಹಾದು ಹೋದ್ರು, ಆವಾಗ ಅಲ್ಲಿರ್ತಕ್ಕಂಥ ಗಂಡಸರು ಹೆಂಗಸರಿಗೆ ಕೃಷ್ಣನನ್ನು ಮತ್ತು ಆ ಋಷಿಗಳನ್ನು ನೋಡುವ ಒಂದು ಇದು ಸಾಧ್ಯ ಆಯಿತು. ಮತ್ತು ಅದರಿಂದ ಅವ್ರಿಗೆ ಸ್ವರ್ಗಾನಂದವಾಯ್ತಂತೆ. ಅವರ ಹೃದಯಗಳು ಪ್ರಭುವಿನಲ್ಲಿ ಪ್ರೀತಿ ವಿಶ್ವಾಸಗಳಿಂದ ಅರಳಿದವು. ಆಮೇಲೆ ಪ್ರಭುವಿನ ಮುಖವನ್ನು ಕಂಡಾಗ ಅವರಿಗೆ ತಮ್ಮ ಕಣ್ಣುಗಳ ಮೂಲಕ ಅಮೃತವನ್ನು ಕುಡಿಯುತ್ತಿದ್ದಂತೆ ಎನಿಸ್ತಿತು.
ಪ್ರಭುವನ್ನ ನೋಡಿದಾಗ, ಕೃಷ್ಣನ ನೋಡಿದಾಗ ಅವರು ನೋಡಿದ ತಕ್ಷಣನೇ ಅವ್ರಿಗೆ ಕೃಷ್ಣನನ್ನು ನೋಡ್ತಾ ಇದ್ರೆ ಆ ಕಣ್ಣುಗಳು ಇವರ ಒಂದು ನೋಡ್ತಾ ಇದಾರಲ್ಲ, ಆ ಕಣ್ಣುಗಳ ಮೂಲಕ ಅಮೃತನೇ ಕುಡಿತಾ ಇದ್ದೀವೇನೋ ಅಂತ ಭಾವನೆ ಬಂದಿತ್ತಂತೆ. ಸೊ ಕೃಷ್ಣನನ್ನು ನೋಡಿದಾಗ ಅವರ ಅಜ್ಞಾನದ ತಪ್ಪು ಭಾವನೆಗಳೆಲ್ಲ ಅದೆಲ್ಲ ಚದುರಿ ಹೋದ್ವಂತೆ. ಪ್ರಭುವು ನಾನಾ ದೇಶಗಳಲ್ಲಿ ಪ್ರಯಾಣ ಮಾಡಿದಾಗ ಅವನನ್ನು ನೋಡಲು ಬಂದ ಜನರ ಕಡೆ ಗಣ್ಣೋಟವನ್ನು ಬೀರುವುದರಿಂದಲೇ ಪ್ರಭುವು ಅವರನ್ನು ಭಾಗ್ಯಶಾಲಿಗಳನ್ನ ಮಾಡಿ ಎಲ್ಲ ಅಜ್ಞಾನಗಳಿಂದ ಬಿಡುಗಡೆ ಮಾಡಿದನು. ಸೊ ಇಲ್ಲಿ ಪ್ರಭು ನಾನಾ ದೇಶಗಳಲ್ಲಿ ಪ್ರಯಾಣ ಮಾಡ್ತಾ ಬಂದಲ್ಲ, ಸೊ ಅಲ್ಲಿ ಇರ್ತಕ್ಕಂಥ ಜನರನ್ನ ಕಡೆ ಗಣ್ಣೋಟವನ್ನ ಅವ್ರು ಬೀರ್ತಾ ಇದ್ರು ಅವ್ರ ಮೇಲೆ. ಆ ಕಡೆ ಗಣ್ಣೋಟು ಬೀರೋದ್ರಿಂದಾನೇ ಅವರು ಭಾಗ್ಯಶಾಲಿಗಳು ಆಗೋಗ್ತಾ ಇದ್ರು. ಆಮೇಲೆ ಅವರ ಅಜ್ಞಾನ ಏನಿದೆ ಅದೆಲ್ಲವೂ ಬಿಡುಗಡೆ ಆಗೋಗ್ತಾ ಇತ್ತಂತೆ. ಕೆಲವು ಸ್ಥಳ ದೇವತೆಗಳು ಭಕ್ತರೊಡನೆ ಸೇರಿಕೊಳ್ಳುತ್ತಿದ್ದರು. ಅವರು ಪ್ರಭುವಿನ ಮಹತ್ವವನ್ನು ಆಡಿದಾಗ ಎಲ್ಲಾ ದಿಕ್ಕುಗಳಲ್ಲಿಯೂ ಅಶುಭ ಸಂಗತಿಗಳು ತೊಳೆದು ಹೋದವು. ಸೊ ಅವರು ಪ್ರಭುವಿನ ಮಹತ್ವವನ್ನ ಹಾಡಿ ಹೊಗಳ್ತಾ ಇದ್ರು. ಸೊ ಅವ್ರ ಹಾಡಿ ಹೊಗಳಿದಾಗ ಏನಾಗುತ್ತೆ, ಎಲ್ಲಾ ದಿಕ್ಕುಗಳಿಗೂ ಹೋಗುತ್ತಲ್ವಾ ಅದು. ಸೊ ಹೋದಾಗ ಅದೇನಾಗುತ್ತೆ, ಅಶುಭ ಸಂಗತಿಗಳೇನಿತ್ತು ಅದೆಲ್ಲವನ್ನು ತೊಳೆದು ಹೋಯ್ತಂತೆ. ಹೀಗೆ ಕೃಷ್ಣನು ನಿಧಾನವಾಗಿ ಕ್ರಮವಾಗಿ ವಿದೇಹ ರಾಜ್ಯವನ್ನು ತಲುಪಿದನು. ಆಮೇಲೆ ಕೊನೆಗೆ ತನ್ನ ವಿದೇಹ ರಾಜ್ಯವನ್ನ ತಲುಪ್ತಾನೆ. ಕೃಷ್ಣನ ಆಗಮನದ ಸುದ್ದಿಯನ್ನು ಕೇಳಿ ನಗರದ ಜನರಿಗಾದ ಸಂತೋಷಕ್ಕೆ ಮಿತಿನೇ ಇರಲಿಲ್ಲ. ಅವನಿಗೆ ಅರ್ಪಿಸಲು ಕಾಣಿಕೆಗಳನ್ನು ತೆಗೆದುಕೊಂಡು ಹೋದರು. ಕೃಷ್ಣನನ್ನು ಕಾಣುತ್ತಲೇ ಸೂರ್ಯೋದಯವಾದಾಗ ಕಮಲಗಳು ಹರಳುವಂತೆ ಅವರ ಹೃದಯಗಳು ದಿವ್ಯಾನಂದದಿಂದ ಹರಳಿದವು. ಸೊ ಕೃಷ್ಣನನ್ನು ನೋಡಿದ ತಕ್ಷಣ ಏನಾಗುತ್ತೆ ಅಂದ್ರೆ, ಸೂರ್ಯೋದಯ ಆದ ತಕ್ಷಣ ಕಮಲಗಳು ಹರಳುತ್ತೆ ಅಲ್ವಾ, ಅದೇ ತರ ಇವರ ಹೃದಯಗಳು ದಿವ್ಯಾನಂದದಿಂದ ಹರಳಿದ್ವಂತೆ. ಅವರು ಮಹರ್ಷಿಗಳ ಹೆಸರನ್ನು ಕೇಳಿದ್ದರು ಅಷ್ಟೇ, ಅವರನ್ನು ನೋಡಿರ್ಲಿಲ್ಲ ಮಹರ್ಷಿಗಳನ್ನ. ಈಗ ಶ್ರೀಕೃಷ್ಣನ ಕೃಪೆಯಿಂದ ಅವರಿಗೆ ಮಹರ್ಷಿಗಳನ್ನು ಪ್ರಭುವನ್ನು ಏಕಕಾಲದಲ್ಲಿ ಕಾಣುವ ಭಾಗ್ಯ ಅವರಿಗೆ ಉಂಟಾಯಿತು. ಸೊ ಬಹುಳಾಶ್ವ ಮಹಾರಾಜನಿಗೂ ಬ್ರಾಹ್ಮಣ ಶ್ರುತದೇವನಿಗೂ ಪ್ರಭು ತಮಗೆ ಅನುಗ್ರಹ ಮಾಡುವುದಕ್ಕಾಗಿಯೇ ಆಗಮಿಸಿದ್ದಾನೆ ಎಂದು ಚೆನ್ನಾಗಿ ತಿಳಿದಿತ್ತು. ಅವರಿಬ್ಬರಿಗೂ ಅರ್ಥ ಆಗೋಯ್ತು. ಯಾರ್ಯಾರಿಗೆ? ಬಹುಳಾಶ್ವ ಮಹಾರಾಜನಿಗೂ ಆಮೇಲೆ ಈ ಬ್ರಾಹ್ಮಣ ಶ್ರುತದೇವನಿಗೂ ಅರ್ಥ ಆಯ್ತು. ಸೊ ನಮ್ಮನ್ನ ಅನುಗ್ರಹ ಮಾಡಕ್ಕೆ ಬಂದಿದ್ದಾನೆ ಕೃಷ್ಣ ಅಂತ. ಕೂಡಲೇ ಅವ್ರೇನ್ ಮಾಡ್ತಾರೆ, ಪ್ರಭುವಿನ ಪಾದಗಳಿಗೆ ನಮಸ್ಕರಿಸಿ ತಮ್ಮ ಗೌರವವನ್ನ ಅರ್ಪಿಸ್ತಾರೆ. ಕೈ ಮುಗಿದುಕೊಂಡು ಅವರಿಬ್ಬರು ಕೃಷ್ಣನನ್ನು ಎಲ್ಲಾ ಮಹರ್ಷಿಗಳನ್ನು ತಮ್ಮ ತಮ್ಮ ಮನೆಗಳಿಗೆ ಆಹ್ವಾನಿಸ್ತಾರೆ. ಇಬ್ರು ಆಹ್ವಾನಿಸ್ತಾರೆ, ರಾಜನು ಆಹ್ವಾನಿಸ್ತಾನೆ, ಬ್ರಾಹ್ಮಣನು ಅವ್ರ ಮನೆಗೆ ಆಹ್ವಾನಿಸ್ತಾನೆ. ಸೊ ಅವಾಗ ಆ ಇಬ್ಬರನ್ನು ಸಂತೋಷಪಡಿಸಲು ಕೃಷ್ಣ ಏನ್ ಮಾಡ್ತಾನೆ, 2 ವಿಸ್ತೃತ ರೂಪಗಳಾಗಿ ಇಬ್ಬರ ಮನೆಗಳಿಗೂ ಹೋಗ್ತಾನೆ. ಸೊ ಕೃಷ್ಣ ಏನ್ ಮಾಡ್ತಾನೆ, ಸೈಮಲ್ಟೇನಿಯಸ್ ಆಗಿ ಇಬ್ಬರ ಮನೆಗೂ ಹೋಗ್ಬೇಕಲ್ಲ. ಸೊ ವಿಸ್ತೃತ ರೂಪ ಪಡಿತಾನೆ, ಅಂದ್ರೆ ಇಬ್ಬರು ಕೃಷ್ಣರ ತರ. ಸೊ ಹಿಂದೆ ಮಾಡಿದ್ನಲ್ಲ ಅದನ್ನ ಹೇಳ್ತಾರೆ ನೋಡಿ, ಹಿಂದೆ ಅದೇ ತರನೇ ವಿಸ್ತೃತ ರೂಪ ಮಾಡ್ಕೊಂಡಿದ್ದ ಅಂತ ಹೇಳ್ತಾರೆ. ಆದರೆ ರಾಜನಿಗಾಗಲಿ ಬ್ರಾಹ್ಮಣಿಗಾಗಲಿ ಕೃಷ್ಣನು ಇನ್ನೊಬ್ಬರ ಮನೆಗೆ ಹೋದ ಸಂಗತಿ ತಿಳಿಯಲಿಲ್ಲ. ಸೊ ಅವ್ರಿಗೇನು ಗೊತ್ತಾಗ್ಲಿಲ್ಲ. ಬ್ರಾಹ್ಮಣ ಏನ್ ಅನ್ಕೋತಾನೆ, ನನ್ ಮನೆಗೆ ಬಂದಿದ್ದಾನೆ ಕೃಷ್ಣ, ಋಷಿಗಳು ಎಲ್ಲ ಬಂದಿದ್ದಾರೆ, ಸೊ ಅವ್ರಿಗೆ ಸತ್ಕಾರ ಮಾಡ್ತಾ ಇದ್ದೀನಿ ಅಂತ ರಾಜ ಅನ್ಕೋತಾನೆ. ಈ ಕಡೆ ಬ್ರಾಹ್ಮಣನು ಏನ್ ಅನ್ಕೋತಾನೆ, ನನ್ ಮನೆಗೆ ಕೃಷ್ಣ ಬಂದಿದ್ದಾನೆ, ಮಹರ್ಷಿಗಳು ಎಲ್ಲ ಬಂದಿದ್ದಾರೆ, ನಾನು ಅವ್ರಿಗೆ ಸತ್ಕಾರ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾನೆ. ಸೊ ಇಬ್ಬರು ಕೃಷ್ಣನು ತನ್ನ ಮನೆಗೆ ಮಾತ್ರ ಬಂದಿದ್ದಾನೆ ಎಂದು ಭಾವಿಸಿದರು. ಕೃಷ್ಣನು ಅವನ ಸಂಗಾತಿಗಳು 2 ಮನೆಗಳಲ್ಲಿಯೂ ಇದ್ದರು ಎನ್ನುವುದು ದೇವೋತ್ತಮ ಪರಮ ಪುರುಷನ ಮತ್ತೊಂದು ಶ್ರೀಮಂತಿಕೆ. ಇದೊಂದು ಶ್ರೀಮಂತಿಕೆ ಭಗವಂತಂದು. ಈ ಶ್ರೀಮಂತಿಕೆಯನ್ನು ಅಪೌರುಷ ಧರ್ಮ ಗ್ರಂಥಗಳಲ್ಲಿ ವೈಭವ ಪ್ರಕಾಶ ಎಂದು ವರ್ಣಿಸಿದೆ. ಈ ಶ್ರೀಮಂತಿಕೆ ಏನಿದೆ ಇದನ್ನ ಅಪೌರುಷ ಧರ್ಮ ಗ್ರಂಥಗಳಲ್ಲಿ ವೈಭವ ಪ್ರಕಾಶ ಅಂತ ವರ್ಣಿಸಿದಾರಂತೆ. ಹೀಗೆಯೇ ಕೃಷ್ಣ ಹಿಂದೆ ಎಲ್ಲ ನಾವು ಓದಿದ್ದೀವಿ, ಹಿಂದೆ ಒಂದು ಅಧ್ಯಾಯಗಳಲ್ಲಿ 16,000 ಮಂದಿ ಪತ್ನಿಯರು ಮದುವೆ ಆದಾಗ ಪ್ರತಿ ರೂಪವು ತನ್ನಷ್ಟೇ ಬಲಶಾಲಿಯಾಗಿರುವ 16,000 ರೂಪಗಳಿಗೆ ವಿಸ್ತೃತಗೊಂಡನು. ಹಾಗೆಯೇ ವೃಂದಾವನದಲ್ಲಿ ಬ್ರಹ್ಮನು ಕೃಷ್ಣನ ಹಸುಗಳನ್ನು, ಕರುಗಳನ್ನು, ಗೋಪ ಬಾಲಕರನ್ನು ಕದ್ದಾಗ ಕೃಷ್ಣನು ಅದಕ್ಕೆ ಸಂಖ್ಯೆಯ ಹಸುಗಳು, ಕರುಗಳು ಮತ್ತು ಗೋಬಾಲಕರಾಗಿ ವಿಸ್ತೃತಗೊಂಡಿದ್ದನು. ಸೊ ಹಿಂದೆ ಏನಾಗುತ್ತೆ, 16,000 ಪತ್ನಿಗಳನ್ನ ಪಡೆದಿರ್ತಾನಲ್ಲ. ಸೊ ಒಮ್ಮೆ ನಾರದ ಮುನಿಗಳು ಬಂದಾಗ ನೋಡ್ತಾರೆ, ಎಲ್ಲರ ಮನೆಯಲ್ಲೂ ಕೃಷ್ಣ ಇದ್ದಾನೆ. ಈ 16,000 ಮನೆಗಳಲ್ಲೂ ಅವರ ಪತ್ನಿ ಮಕ್ಕಳ ಜೊತೆ ಕೃಷ್ಣ ಇದ್ದಾನೆ. ಅದು ವಿಸ್ತೃತ ರೂಪ, 16,000 ವಿಸ್ತೃತ ರೂಪ ಪಡೆದಿದ್ದ. ಅದೇ ತರ ನಾವು ಇನ್ನೊಂದು ಬ್ರಹ್ಮ ಇಲ್ಲಿ ಹಾಗೆಯೇ ವೃಂದಾವನದಲ್ಲಿ ಬ್ರಹ್ಮ ಏನ್ ಮಾಡ್ತಾನೆ, ಕೃಷ್ಣನ ಹಸುಗಳನ್ನ, ಗೋಬಾಲಕರನ್ನ ಎಲ್ಲ ಕತ್ಕೊಂಡು ಹೊರಟೋಗ್ತಾನಲ್ಲ.
ಇವನು ಯಾರು ಅಂತ, ಇವನು ಮಾಯಾವಿ, ಇವನು ಹುಡುಗ, ಸೊ ಇವನು ಯಾರು ಅಂತ ಪರೀಕ್ಷೆ ಮಾಡ್ಬೇಕು ಅಂತ ಕತ್ಕೊಂಡು ಹೊರಟಾಗಿರ್ತಾನೆ. ಅವಾಗ ಕೃಷ್ಣ ಏನ್ ಮಾಡ್ತಾನೆ, ಕರುಗಳು ಬಂದು ನೋಡ್ತಾನೆ, ಕರುಗಳು ಇಲ್ಲ, ಗೋಪಾಲಕರು ಇಲ್ಲ. ಸೊ ಅಲ್ಲಿ ಇದು ಹೋಗಿ ಅಲ್ಲಿ ಇವ್ರಿಗೆಲ್ಲಾನು ಏನಂತ ಉತ್ತರ ಕೊಡೋದು, ಹಳ್ಳಿನಲ್ಲಿರ್ತಕ್ಕಂಥ ಎಲ್ಲ ಗೋಪಿಯರ್ಗೂ ಎಲ್ಲಾರ್ಗು ಏನು ಉತ್ತರ ಕೊಡ್ತಾನೆ, ನಮ್ಮ ಮಕ್ಕಳಲ್ಲಿ ಅಂತ ಕೇಳಿದ್ರೆ, ಹಸುಗಳಲ್ಲಿ, ಕರುಗಳಲ್ಲಿ ಅಂತ ಹೇಳಿದ್ರೆ ಏನು ಉತ್ತರ ಕೊಡ್ತಾನೆ? ಅದಕ್ಕೇನ್ ಮಾಡ್ತಾನೆ, ಅವಾಗ ಕೃಷ್ಣ ವಿಸ್ತೃತ ರೂಪಗಳನ್ನ ಹೊಂದುತ್ತಾನೆ. ಕರುಗಳಾಗಿ, ಹಸುಗಳಾಗಿ, ಗೋಪ ಬಾಲಕರಾಗಿ, ಎಲ್ಲ ಇದಾಗಿ ಅವನು ವಿಸ್ತೃತ ರೂಪಗೊಂಡ್ಕೊಂಡು ಹೋಗ್ತಾನೆ. ಇದು ನಿಮ್ಗೆ ಗೊತ್ತಿದೆ ಈ ಕಥೆ ಅನ್ಸುತ್ತೆ, ಹಿಂದೆ ನಾವು ಓದಿದ್ದೀವಿ. ಬಹುಳಾಶ್ವ ಮಹಾರಾಜನು ಬುದ್ಧಿವಂತ, ಅತ್ಯಂತ ಸಂಭಾವಿತ. ಅವನು ದೇವೋತ್ತಮ ಪರಮಪುರುಷನೊಡನೆ ಇಷ್ಟು ಮಂದಿ ಮಹರ್ಷಿಗಳು ತನ್ನ ಮನೆಗೆ ಬಂದರೆಂದು ಅವನಿಗೆ ಆಶ್ಚರ್ಯ ಆಯಿತು. ಬ್ರಾಹ್ಮಣನಿಗೆ ದೇವೋತ್ತಮ ಪರಮಪುರುಷನು ಅವನ ಪರಿಶುದ್ಧ ಭಕ್ತರು ಪ್ರಾಪಂಚಿಕ ಕಶ್ಮಲದ ಸೋಂಕನ್ನು ಮೀರಿದವರು ಅವರೆಲ್ಲಾನು. ಆದರೆ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ತೊಡಗಿರುವ ಬದ್ಧ ಆತ್ಮವು 100ಕ್ಕೆ 100ರಷ್ಟು ಪರಿಶುದ್ಧವಾಗಿರುವುದು ಅಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಎಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಆದುದರಿಂದ ದೇವೋತ್ತಮ ಪರಮಪುರುಷನು ಮಹರ್ಷಿಗಳು ತನಗೆ ಮನೆಗೆ ಬಂದದ್ದನ್ನು ಕಂಡು ಅವನಿಗೆ ಪರಮಾಶ್ಚರ್ಯ, ಅವನ ನಿಷ್ಕಾರಣ ಕಾರುಣ್ಯಕ್ಕಾಗಿ ಕೃಷ್ಣನಿಗೆ ವಂದನೆಯನ್ನು ಹೇಳಲು ಪ್ರಾರಂಭಿಸಿದನು. ತುಂಬಾ ಸಂತೋಷ ಆಗೋಗುತ್ತೆ ಬ್ರಾಹ್ಮಣನಿಗೆ. ಅವನು ಇಷ್ಟೆಲ್ಲ ಬಂದಿದಾರಲ್ಲ, ಋಷಿಗಳು ಬಂದಿದ್ದಾರೆ, ಕೃಷ್ಣ ಬಂದಿದ್ದಾನೆ, ಸೊ ಇದೆಲ್ಲ ನೋಡಿ ತುಂಬಾನೇ ಕೃಷ್ಣನ ಒಂದು ನಿಷ್ಕಾರಣ ಕಾರುಣ್ಯಕ್ಕಾಗಿ ಅವನಿಗೆ ವಂದನೆಯನ್ನು ಹೇಳೋದಕ್ಕೆ ಪ್ರಾರಂಭಿಸ್ತಾನೆ. ಸೊ ಕೃತಜ್ಞತೆಯಿಂದ ತುಂಬಿ ಹೋಗಿ ತನ್ನ ಅತಿಥಿಗಳನ್ನು ತನ್ನಿಂದ ಆದಷ್ಟು ಚೆನ್ನಾಗಿ ಬರಮಾಡಿಕೊಳ್ಳಬೇಕೆಂದು ಬಯಸಿ ಅವನು ಒಳ್ಳೆಯ ಕುರ್ಚಿಗಳನ್ನ, ಮೆತ್ತೆಗಳನ್ನ ತರುವಂತೆ ಅಪ್ಪಣೆ ಮಾಡ್ತಾನೆ. ಸೊ ಕೃಷ್ಣನು ಎಲ್ಲಾ ಮಹರ್ಷಿಗಳು ನೆಮ್ಮದಿಯಾಗಿ ಆ ಕುರ್ಚಿಗಳ ಮೇಲೆ, ಮೆತ್ತೆಗಳ ಮೇಲೆ ಕೂರ್ತಾರೆ. ಆಗ ಬಹುಳಾಶ್ವನ ಮನಸ್ಸಿಗೆ ಸಮಾಧಾನವಿರಲಿಲ್ಲ. ಇದಕ್ಕೆ ಯಾವ ಸಮಸ್ಯೆಯೂ ಕಾರಣವಲ್ಲ, ಪ್ರೀತಿ ಮತ್ತು ಭಕ್ತಿಗಳಿಂದ ಆದ ಹರ್ಷೋನ್ನಾದ ಕಾರಣ. ಪ್ರಭುವಿನಲ್ಲಿ ಮತ್ತು ಅವನ ಸಂಗಾತಿಗಳಲ್ಲಿ ಅವನಿಗೆ ಪ್ರೀತ್ಯಾದರಗಳು ತುಂಬಿ ಹೋಗಿದ್ದವು. ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು. ಅವನು ತನ್ನ ದೈವಿ ಅತಿಥಿಗಳ ಪಾದಗಳನ್ನು ತೊಳೆಯಲು ಏರ್ಪಾಟ್ ಮಾಡ್ತಾನೆ. ಅನಂತರ ಅವನು, ಅವನ ಕುಟುಂಬದವರು ಆ ನೀರನ್ನು ಪ್ರೋಕ್ಷಿಸಿಕೊಂಡರು. ಪಾದ ಪೂಜೆ ಮಾಡ್ತಾರೆ, ಆ ನೀರನ್ನ ಅವರು ಪ್ರೋಕ್ಷಿಸಿಕೊಳ್ತಾರೆ. ಅನಂತರ ಅವನು ಅತಿಥಿಗಳಿಗೆ ಸೊಗಸಾದ ಹೂಮಾಲೆಗಳನ್ನು, ಶ್ರೀಗಂಧವನ್ನು, ಹೊಸ ವಸ್ತ್ರಗಳನ್ನು, ಆಭರಣಗಳನ್ನು, ದೀಪಗಳನ್ನು, ಹಸುಗಳನ್ನು, ಗೂಳಿಗಳನ್ನು ಕೊಟ್ಟನು. ಸೊ ಅತಿಥಿಗಳಿಗೆ ಸತ್ಕಾರ ಮಾಡ್ಬೇಕಲ್ಲ. ಸೊ ಈಗ ಬ್ರಾಹ್ಮಣ ಏನ್ ಮಾಡ್ತಾನೆ, ಅವನ ಶಕ್ತಿ ಇದ್ದಷ್ಟು ಹೂಮಾಲೆಗಳನ್ನ, ಶ್ರೀಗಂಧವನ್ನ, ಹೊಸ ವಸ್ತ್ರಗಳನ್ನ, ಆಭರಣಗಳನ್ನ, ದೀಪಗಳನ್ನು ಮತ್ತು ಹಸುಗಳನ್ನು, ಗೂಳಿಗಳನ್ನು ಕೊಟ್ಟನು. ತನ್ನ ರಾಜ ಪದವಿಗೆ ಯೋಗ್ಯವಾಗುವಂತೆ ಅವರಲ್ಲಿ ಪ್ರತಿಯೊಬ್ಬರನ್ನು ಹೀಗೆ ಪೂಜಿಸಿದನು. ಎಲ್ಲರಿಗೂ ಒಳ್ಳೆಯ ಭೋಜನವಾಗಿ ಅವರೆಲ್ಲ ಕುಳಿತಿದ್ದಾಗ ಬಹುಳಾಶ್ವನು, ಕೃಷ್ಣನ ರಾಜನ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ, ಒಂದು ನಿಮಿಷ. ಸೊ ತನ್ನ ರಾಜ ಪದವಿಗೆ ಅಂದ್ರೆ ರಾಜಂದ ಹೇಳ್ತಾ ಇದ್ದಾರೆ. ಹೀಗೆ ಪೂಜಿಸಿದ್ರು. ಎಲ್ಲರಿಗೂ ಒಳ್ಳೆಯ ಭೋಜನವಾಗಿ ಅವರೆಲ್ಲರೂ ಕುಳಿತಿದ್ದಾಗ ಬಹುಳಾಶ್ವನು ಕೃಷ್ಣನ ಚರಣ ಕಮಲಗಳನ್ನು ಹಿಡಿದುಕೊಂಡನು. ಅವುಗಳನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡು ತನ್ನ ಕೈಗಳಿಂದ ಇಸುಕುತ್ತಾ ಮಧುರವಾದ ಧ್ವನಿಯಲ್ಲಿ ಪ್ರಭುವಿನ ಮಹಿಮೆಯನ್ನು ಹೊಗಳಲು ಪ್ರಾರಂಭಿಸಿದನು. ಸೊ ಇಲ್ಲಿ ಬ್ರಾಹ್ಮಣನು ಎಲ್ಲಾನು, ಅವನು ಎಲ್ಲ ಇದು ಮರ್ಯಾದೆಗಳೆಲ್ಲ ಮಾಡಿರ್ತಾನೆ. ಅತಿಥಿಗಳಿಗೆ, ಕೃಷ್ಣನಿಗೆ, ಎಲ್ಲರಿಗೂ ಮಾಡ್ತಾರೆ. ಸೊ ರಾಜನು ಅಷ್ಟೇ ಎಲ್ಲ ಇವ್ರಿಗೆಲ್ಲಾನು ದಾನ ಧರ್ಮ ಎಲ್ಲ ಮಾಡಿ ಅವನು ಏನ್ ಮಾಡ್ತಾನೆ, ಪಾದಗಳಿಗೆ ಪೂಜೆ ಮಾಡ್ತಾನೆ. ಆಮೇಲೆ ಪಾದಗಳನ್ನ ತೊಳೆದು ಆ ನೀರನ್ನ ಎಲ್ಲಾನು ಕುಟುಂಬದವರು ಎಲ್ಲರೂ ಪ್ರೋಕ್ಷಿಸಿಕೊಳ್ತಾರ ಅವರುನು. ಆಮೇಲೆ ಕೃಷ್ಣ ಚರಣ ಅವರು ಭೋಜನಕ್ಕೆ ಅವರೆಲ್ಲರೂ ಕುಳಿತಿದ್ದಾಗ ಬಹುಳಾಶ್ವ ಏನ್ ಮಾಡ್ತಾನೆ, ಕೃಷ್ಣನ ಚರಣ ಕಮಲಗಳನ್ನ ಹಿಡ್ಕೊಳ್ತಾನೆ. ಅವುಗಳನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡು ತನ್ನ ಕೈಗಳಿಂದ ಅದು ಪಾದಗಳನ್ನು ಒತ್ತುತ್ತಾ ಮಧುರವಾದ ಧ್ವನಿಯಲ್ಲಿ ಪ್ರಭುವಿನ ಮಹಿಮೆಯನ್ನ ಹೊಗಳೋದಕ್ಕೆ ಶುರು ಮಾಡ್ತಾನೆ. ಪ್ರಿಯ ಪ್ರಭುವೇ, ನೀನು ಎಲ್ಲಾ ಜೀವಿಗಳ ಪರಮಾತ್ಮ. ನೀನು ಹೃದಯ ಸಾಕ್ಷಿಯಾಗಿ ಪ್ರತಿಯೊಬ್ಬರ ಕಾರ್ಯಗಳನ್ನು ಅರಿಯುತ್ತೀಯೇ. ಆದುದರಿಂದ ನಮ್ಮ ಕರ್ತವ್ಯಕ್ಕೆ ಅನುಗುಣವಾಗಿ ನಿನ್ನ ನಿರಂತರ ಸೇವೆಯಿಂದ ಕದಲದಂತೆ ಸುಭದ್ರವಾದ ಸ್ಥಿತಿಯಲ್ಲಿರಲು ಸದಾ ನಿನ್ನ ಚರಣ ಕಮಲಗಳನ್ನು ಕುರಿತು ಯೋಚಿಸುತ್ತಾ ಇರುತ್ತೇವೆ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಚರಣ ಕಮಲಗಳನ್ನು ಸದಾ ನಾವು ಸ್ಮರಿಸುವುದರಿಂದ ನಿನ್ನ ನಿಷ್ಕಾರಣ ಕರುಣೆಯನ್ನು ತೋರಿಸಿ ನನ್ನನ್ನು ಅನುಗ್ರಹಿಸಲು ನೀನೇ
ಕೃಪೆಯಿಟ್ಟು ನನ್ನ ಮನೆಗೆ ಬಂದಿದ್ದೀಯೇ. ಪ್ರಿಯ ಪ್ರಭುವೇ, ನಿನ್ನ ಹಲವು ಮಾತುಗಳಿಂದ ನೀನು ನಿನ್ನ ಪರಿಶುದ್ಧ ಭಕ್ತರು ನಿನಗೆ ಬಲರಾಮನಿಗಿಂತ ಅಥವಾ ಸದಾ ನಿನ್ನನ್ನು ಸೇವಿಸುವ ಸಿರಿ ದೇವತೆಗಿಂತ ಪ್ರಿಯರು ಎಂದು ದೃಢಪಡಿಸಿದ್ದೀಯೇ ಎಂದು ಕೇಳಿದ್ದೇವೆ. ಸೊ ಇಲ್ಲಿ ಮಹಾರಾಜ ಹೇಳ್ತಾ ಇದ್ದಾನೆ, ನಿನಗೆ ಭಕ್ತರು ಅಂದ್ರೆ ಬಹಳ ಶ್ರೇಷ್ಠ, ಬಲರಾಮನಿಗಿಂತ ಶ್ರೇಷ್ಠ, ಸಿರಿದೇವತೆಗಿಂತ ಶ್ರೇಷ್ಠ, ಪ್ರಿಯರು ನಿನಗೆ ಭಕ್ತರು ಅಂದ್ರೆ ಇದನ್ನ ನೀನು ದೃಢಪಡಿಸ್ಬಿಟ್ಟೆ. ನಿನ್ನ ಭಕ್ತರು ನಿನಗೆ ನಿನ್ನ ಮೊದಲನೆಯ ಮಗ ಬ್ರಹ್ಮನಿಗಿಂತ ಪ್ರಿಯರಾದವರು. ನಿನ್ನ ಭಕ್ತರು ನಿನಗೆ ಮೊದಲನೇ ಮಗ ಬ್ರಹ್ಮ ಅಲ್ವಾ? ಸೊ ಬ್ರಹ್ಮನಿಗಿಂತ ಹೆಚ್ಚು ಪ್ರಿಯರಾದವರು. ನಿನ್ನ ದೈವಿಕ ಮಾತುಗಳನ್ನು ತೋರಿಸಿಕೊಡುವುದಕ್ಕಾಗಿ ನನ್ನ ಮನೆಗೆ ಕೃಪೆಯಿಟ್ಟು ಬಂದಿದ್ದೇಯೇ ಎಂದು ನನಗೆ ನಿಶ್ಚಯವಾಯಿತು. ಸೊ ಇದೆಲ್ಲನೂ ಇದು ಮಹಾರಾಜ ಇಲ್ಲಿ ಹೊಗಳ್ತಾ ಇದ್ದಾನೆ ಕೃಷ್ಣನನ್ನ. ನಿನಗೆ ಭಕ್ತರು ಅಂದ್ರೆ ಎಷ್ಟಿಷ್ಟ, ಸಿರಿದೇವತೆಗಿಂತ ಇಷ್ಟ, ಬಲರಾಮರಿಗಿಂತ ಇಷ್ಟ, ನಿನ್ನ ಮೊದಲನೇ ಮಗ ಬ್ರಹ್ಮನಿಗಿಂತ ಎಲ್ಲ ಭಕ್ತರು ಅಂದ್ರೆ ತುಂಬಾ ಪ್ರಿಯರಾದವರು ಅಂತ ಹೊಗಳ್ತಾ ಇದ್ದಾನೆ. ನಿನ್ನ ಅವ್ಯಾಜ್ಯ ಕರುಣೆಯನ್ನು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾದ ನಿನ್ನ ಭಕ್ತರಲ್ಲಿ ನಿನ್ನ ಪ್ರೀತಿಯನ್ನು ತಿಳಿದು ಸಹ ಜನರು ನಾಸ್ತಿಕರಾಗಿ ರಾಕ್ಷಸ ಸ್ವಭಾವದವರಾಗಿರುವುದು ಹೇಗೆ ಸಾಧ್ಯ ಅಂತ ಕೇಳ್ತಾ ಇದ್ದಾನೆ. ಸದಾ ನಿನ್ನ ಅವ್ಯಾಜ ಕರುಣೆಯನ್ನು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾದ ನಿನ್ನ ಭಕ್ತರಲ್ಲಿ ನಿನ್ನ ಪ್ರೀತಿಯನ್ನು ತಿಳಿದೂ ಸಹ ಜನರು ಏನ್ ಮಾಡ್ತಾರೆ, ನಾಸ್ತಿಕರಾಗಿ ರಾಕ್ಷಸ ಸ್ವಭಾವವನ್ನು ಹೊಂದುತ್ತಾರೆ. ಅದು ಹೇಗ್ ಸಾಧ್ಯ ಅಂತ ಕೇಳ್ತಾ ಇದ್ದಾನೆ ಇಲ್ಲಿ. ಪ್ರಿಯ ಪ್ರಭುವೇ, ನೀನು ಎಷ್ಟು ಕೃಪಾಮಯ ಮತ್ತು ಉದಾರಿ ಎಂದರೆ, ಯಾವ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಲು ಎಲ್ಲವನ್ನು ತ್ಯಾಗ ಮಾಡುತ್ತಾನೋ ಅವನ ನಿರ್ಮಲ ಸೇವೆಗೆ ಬದಲಾಗಿ ನಿನ್ನನ್ನೇ ಕೊಟ್ಟುಕೊಳ್ಳುತ್ತಿ ಎಂದು ನಮಗೆ ಗೊತ್ತು. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಕೊಂಡು ಎಲ್ಲವನ್ನು ಭಗವಂತನಿಗಾಗಿಯೇ ಎಲ್ಲವನ್ನು ತ್ಯಾಗ ಮಾಡ್ತಾರೋ ಅವರ ನಿರ್ಮಲ ಸೇವೆಗೆ ಅವನೇನ್ ಮಾಡ್ತಾನೆ, ಕೃಷ್ಣ ಅವನೇ ಭಕ್ತರಿಗೆ ಕೊಟ್ಟು ಬಿಡ್ತಾನಂತೆ. ಭೌತಿಕ ಅಸ್ತಿತ್ವದ ದುಷ್ಕರ್ಮಗಳಲ್ಲಿ ಕೊಳೆಯುತ್ತಿರುವ ಬದ್ಧ ಆತ್ಮಗಳನ್ನು ಉದ್ಧಾರ ಮಾಡಲು ನೀನು ಯದುವಂಶದಲ್ಲಿ ಜನಿಸಿ ಬಂದಿದ್ದೀಯೇ ಮತ್ತು ನಿನ್ನ ಅವತಾರವು ಆಗಲೇ ಲೋಕದಲ್ಲೆಲ್ಲ, ಅಂದ್ರೆ ಭೌತಿಕ ಅಸ್ತಿತ್ವ ದುಷ್ಕರ್ಮಗಳು ತುಂಬಾ ನಡೀತಾ ಇದೆ. ಸೊ ಈ ಆಮೇಲೆ ಕೊಳೆಯುತ್ತಿರುವ ಈ ಬದ್ಧ ಆತ್ಮಗಳನ್ನು ಉದ್ಧಾರ ಮಾಡಲು ನೀನು ಯದುವಂಶದಲ್ಲಿ ಜನಿಸಿ ಬಂದಿದ್ದೀಯೇ ಮತ್ತು ನಿನ್ನ ಅವತಾರವು ಆಗಲೇ ಲೋಕದಲ್ಲೆಲ್ಲ ಪ್ರಸಿದ್ಧವಾಗಿದೆ. ಪ್ರಿಯ ಪ್ರಭುವೇ, ನೀನು ಮಿತಿ ಇಲ್ಲದ ಕ್ಷಮೆ ಪ್ರೀತ್ಯಾಧಾರಗಳ ಸಾಗರ. ನೀನು ಶ್ಯಾಮ ಸುಂದರನಾಗಿ ನಿನ್ನ ಸುಂದರ ರೂಪಿನಿಂದ ಎಲ್ಲರ ಹೃದಯಗಳನ್ನು ಆಕರ್ಷಿಸಬಲ್ಲೆ. ನಿನ್ನ ಜ್ಞಾನಕ್ಕೆ ಮಿತಿನೇ ಇಲ್ಲ. ಭಕ್ತಿಪೂರ್ವಕ ಸೇವೆಯನ್ನು ಮಾಡುವುದು ಹೇಗೆ ಎಂದು ತೋರಿಸಲು ನಿನ್ನ ಅವತಾರವಾದ ನರನಾರಾಯಣರನ್ನು ಕಳುಹಿಸಿದ್ದೀಯೇ. ಅವರು ಬದರಿನಾರಾಯಣದಲ್ಲಿ ಕಠಿಣ ತಪಸ್ಸು ಮಾಡ್ತಾ ಇದ್ದಾರೆ. ಸೊ ನಿನ್ನ ಜ್ಞಾನಕ್ಕೆ ಮಿತಿನೇ ಇಲ್ಲ. ಭಕ್ತಿಪೂರ್ವಕ ಸೇವೆಯನ್ನು ಮಾಡುವುದು ಹೇಗೆ ಅಂತ ನೀನು ತೋರಿಸೋದಕ್ಕೋಸ್ಕರನೇ ನಿನ್ನ ಅವತಾರದಲ್ಲಿ ನರನಾರಾಯಣನ ಕಳಿಸಿದ್ದೀಯಾ. ಅವರು ಬದರಿನಾರಾಯಣದಲ್ಲಿ ಕಠಿಣ ತಪಸ್ಸು ಮಾಡ್ತಾ ಇದ್ದಾರೆ. ಆದುದರಿಂದ ದಯವಿಟ್ಟು ನಿನ್ನ ಚರಣ ಕಮಲಗಳಿಗೆ ನಾನು ಅರ್ಪಿಸುವ ಗೌರವಪೂರ್ವಕ ಪ್ರಣಾಮಗಳನ್ನು ಸ್ವೀಕರಿಸು. ಪ್ರಸಿದ್ಧನಾದ ನಿಮಿ ಮಹಾರಾಜನ ಈ ಕುಟುಂಬವು ನಿನ್ನ ಚರಣ ಕಮಲಗಳ ಧೂಳಿಯಿಂದ ಪಾವನವಾಗುವಂತೆ ನೀನು ನಿನ್ನೊಡನೆ ಬಂದಿರುವ ಬ್ರಾಹ್ಮಣರು ಮಹರ್ಷಿಗಳು ಕೆಲವು ದಿನಗಳ ಕಾಲ ಇಲ್ಲಿರಬೇಕೆಂದು ಭಕ್ತಿಯಿಂದ ಬೇಡಿಕೊಳ್ತೇನೆ ಅಂತ ಇಲ್ಲಿ ಮಹಾರಾಜ ಕೇಳ್ಕೊತಾ ಇದ್ದಾನೆ. ಸೊ ತನ್ನ ಭಕ್ತನ ಪ್ರಾರ್ಥನೆಯನ್ನು ತಿರಸ್ಕರಿಸಲಾರದೆ ಕೃಷ್ಣ ಏನ್ ಮಾಡ್ತಾನೆ, ಮಿಥಿಲಾ ನಗರವನ್ನ ಅದರ ಪ್ರಜೆಗಳನ್ನು ಪಾವನ ಮಾಡಲು ಮಹರ್ಷಿಗಳೊಡನೆ ಕೆಲವು ದಿನಗಳು ಅಲ್ಲೇ ಕಳೀತಾನೆ. ಅದೇ ಕಾಲದಲ್ಲಿ ಕೃಷ್ಣನನ್ನು ಅವನ ಸಂಗಾತಿಗಳನ್ನು ತನ್ನ ಮನೆಗೆ ಬರಮಾಡಿಕೊಂಡು ಬ್ರಾಹ್ಮಣನಿಗೆ ದಿವ್ಯಾನಂದದ ಪರಿಕಾಷ್ಠೆ ಆಯ್ತು. ಈಗ ಬ್ರಾಹ್ಮಣನ ಬಗ್ಗೆ ಹೇಳ್ತಾ ಇದ್ದಾರೆ. ಅವನಿಗೆ ತುಂಬಾನೇ ದಿವ್ಯಾನಂದ ಆಯ್ತಂತೆ. ಮಾತಾಜಿ ಅದು ಓದ್ಲಿಕ್ಕಿದ್ಯಾ? ಓಕೆ ಮಾತಾಜಿ. ಹರೇ ಲಕ್ಷ್ಮೀ ಬೀವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅದೇ ಕಾಲದಲ್ಲಿ ಅಲ್ವಾ? ಹೌದು ಮಾತಾಜಿ. ಅದೇ ಕಾಲದಲ್ಲಿ ಕೃಷ್ಣನನ್ನು ಅವನ ಸಂಗಾತಿಗಳನ್ನು ತನ್ನ ಮನೆಗೆ ಬರಮಾಡಿಕೊಂಡ ಬ್ರಾಹ್ಮಣನಿಗೆ ದಿವ್ಯಾನಂದದ ಪರಾಕಾಷ್ಠೆಯಾಯಿತು. ತನ್ನ ಅತಿಥಿಗಳಿಗೆ ಉಚಿತವಾದ ಆಸನಗಳನ್ನು ಕೊಟ್ಟು ಬ್ರಾಹ್ಮಣನು ತನ್ನ ಸಣ್ಣ ಬಟ್ಟೆಯನ್ನು ಸೊಂಟದ ಸುತ್ತ ಸುತ್ತಿಕೊಂಡು ನರ್ತನ ಮಾಡಲು ಪ್ರಾರಂಭಿಸಿದನು. ಶ್ರುತದೇವನು ಶ್ರೀಮಂತನಲ್ಲ, ಆದುದರಿಂದ ಮೆತ್ತೆಗಳು, ವರದ ಮಣಿಗಳು, ಹುಲ್ಲಿನ ಜಮಖಾನೆಗಳು ಮೊದಲಾದವನ್ನು ಮಾತ್ರ ತನ್ನ ಶ್ರೇಷ್ಠ ಅತಿಥಿಗಳಾದ ಶ್ರೀಕೃಷ್ಣನಿಗೂ ಋಷಿಗಳಿಗೂ ನೀಡಿದನು. ಆದರೆ ಅವನು ಅವರನ್ನು ತನ್ನಿಂದಾದಷ್ಟು ಚೆನ್ನಾಗಿ ಬರಮಾಡಿಕೊಂಡನು. ಅವನು ಪ್ರಭುವನ್ನು ಋಷಿಗಳನ್ನು ಹೊಗಳಿದನು.
ಅವನು ಅವನ ಪತ್ನಿಯು ಪ್ರತಿಯೊಬ್ಬರ ಪಾದಗಳನ್ನು ತೊಳೆದು ನೀರನ್ನು ಪ್ರೋಕ್ಷಿಸಿಕೊಂಡರು. ಬ್ರಾಹ್ಮಣನು ಬಹು ಬಡವನೆಂದು ಕಂಡರೂ ಆ ಗಳಿಗೆಯಲ್ಲಿ ಬಹು ಭಾಗ್ಯವಂತನಾಗಿದ್ದನು. ಶ್ರುತದೇವನು ಕೃಷ್ಣನನ್ನು ಅವನ ಸಂಗಾತಿಗಳನ್ನು ಸ್ವಾಗತಿಸುತ್ತಿದ್ದಾಗ ಅಲೌಕಿಕ ಆನಂದದಲ್ಲಿ ತನ್ನನ್ನೇ ಮರೆತು ಬಿಟ್ಟನು. ಪ್ರಭುವನ್ನು ಅವನ ಜೊತೆಗೆ ಬಂದವರನ್ನು ಸ್ವಾಗತಿಸಿ ತನ್ನ ಶಕ್ತಿಗೆ ಅನುಸಾರವಾಗಿ ಹಣ್ಣುಗಳು, ಧೂಪ, ಗಂಧ, ಶ್ರೀಗಂಧ, ತುಳಸಿ ದಳಗಳು, ಕುಶದರ್ಬೆ ಮತ್ತು ಕಮಲದ ಹೂಗಳನ್ನು ಕೊಟ್ಟನು. ಇವು ಬಹು ಬೆಲೆಬಾಳುವ ವಸ್ತುಗಳಲ್ಲ, ಸುಲಭವಾಗಿ ದೊರೆಯುವಂತಹವು. ಆದರೆ ಅವನ್ನು ಶ್ರುತದೇವನು ಭಕ್ತಿಪೂರ್ವಕ ಪ್ರೀತಿಯಿಂದ ಅರ್ಪಿಸಿದುದರಿಂದ ಕೃಷ್ಣನು ಅವನ ಜೊತೆಯವರು ಅವನ ಸಂತೋಷವಾಗಿ ಸ್ವೀಕರಿಸಿದರು. ಬ್ರಾಹ್ಮಣನ ಪತ್ನಿಯು ಅನ್ನ ಸಾರುಗಳಂತಹ ಬಹಳ ಸರಳ ಅಡುಗೆಯನ್ನು ಮಾಡಿದಳು. ಮತ್ತೆ ಅವುಗಳನ್ನು ಭಕ್ತಿಪೂರ್ವಕ ಪ್ರೀತಿಯಿಂದ ಅರ್ಪಿಸಿದುದರಿಂದ ಕೃಷ್ಣನು ಅವನ ಅನುಯಾಯಿಗಳು ಸಂತೋಷದಿಂದ ಸ್ವೀಕರಿಸಿದರು. ಹೀಗೆ ಕೃಷ್ಣನಿಗೂ ಅವನ ಅನುಯಾಯಿಗಳಿಗೂ ಭೋಜನವಾದ ಮೇಲೆ ಬ್ರಾಹ್ಮಣನಾದ ಶ್ರುತದೇವನು ಹೀಗೆ ಯೋಚಿಸುತ್ತಿದ್ದನು: ನಾನು ಗೃಹಸ್ಥ ಜೀವನದ ಆಳವಾದ ಕತ್ತಲೆ ಬಾವಿಯಲ್ಲಿ ಬಿದ್ದಿದ್ದೇನೆ. ನಾನು ಬಹಳ ನಿರ್ಭಾಗ್ಯನು. ದೇವೋತ್ತಮ ಪರಮಪುರುಷನು ಅವನ ಜೊತೆ ಬಂದಿರುವ ಋಷಿಗಳು ಎಲ್ಲಿದ್ದರೆ ಅದು ಪುಣ್ಯಕ್ಷೇತ್ರವಾಗುತ್ತದೆ. ಇವರು ನನ್ನ ಮನೆಗೆ ಬರಲು ಹೇಗೆ ಒಪ್ಪಿದರು? ಬ್ರಾಹ್ಮಣನು ಹೀಗೆ ಯೋಚಿಸುತ್ತಿದ್ದಾಗ ಅತಿಥಿಗಳು ಭೋಜನವನ್ನು ಮುಗಿಸಿ ನೆಮ್ಮದಿಯಾಗಿ ಕುಳಿತರು. ಆಗ ಬ್ರಾಹ್ಮಣ ಶ್ರುತದೇವನು, ಅವನ ಹೆಂಡತಿ, ಮಕ್ಕಳು ಮತ್ತು ಇತರ ಬಂಧುಗಳು ಆ ಶ್ರೇಷ್ಠ ಅತಿಥಿಗಳಿಗೆ ಸೇವೆ ಸಲ್ಲಿಸಲು ಬಂದರು. ಕೃಷ್ಣನ ಚರಣ ಕಮಲಗಳನ್ನು ಮುಟ್ಟಿ ಬ್ರಾಹ್ಮಣನು ಹೀಗೆ ಹೇಳಿದನು: ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ರತ್ನಾ ಮಾತಾಜಿ ಓದಿ. ರತ್ನಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರತ್ನಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಿಯ ಪ್ರಭುವೇ, ನೀನು ಪುರುಷೋತ್ತಮನು, ಪ್ರತ್ಯಕ್ಷವಾದ ಮತ್ತು ಪರೋಕ್ಷವಾದ ಭೌತಿಕ ಸೃಷ್ಟಿಯನ್ನು ಮೀರಿದವನು. ಈ ಭೌತಿಕ ಜಗತ್ತಿನ ಆಗು ಹೋಗುಗಳಿಗೆ ಬದ್ಧ ಆತ್ಮಗಳಿಗೂ ನಿನಗೂ ಯಾವ ಸಂಬಂಧವೂ ಇಲ್ಲ. ನನಗೆ ನೀನು ದರ್ಶನವನ್ನು ನೀಡಿರುವುದು ಇಂದು ಮಾತ್ರವಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳಬಲ್ಲೆವು. ಸೃಷ್ಟಿಯ ಪ್ರಾರಂಭದಿಂದ ಪರಮಾತ್ಮನಾಗಿ ನೀನು ಎಲ್ಲ ಬದ್ಧ ಜೀವಿಗಳೊಡನೆ ಇದ್ದೀಯೆ. ಬ್ರಾಹ್ಮಣನ ಈ ಮಾತು ಬಹು ಬೋಧಕವಾದದ್ದು. ದೇವೋತ್ತಮ ಪರಮ ಪುರುಷನು ಪರಮಾತ್ಮ ಸ್ವರೂಪನಾಗಿ ಮಹಾವಿಷ್ಣು, ಗರ್ಭೋದಕಶಾಹಿ ವಿಷ್ಣು ಮತ್ತು ಕ್ಷೀರೋದಕಶಾಹಿ ವಿಷ್ಣುವಾಗಿ ಸೃಷ್ಟಿಯನ್ನು ಪ್ರವೇಶಿಸಿದನು ಮತ್ತು ದೇಹದಲ್ಲಿ ಬದ್ಧ ಜೀವಿಯೊಡನೆ ಸ್ನೇಹವಾಗಿ ಕುಳಿತಿದ್ದಾನೆ ಎನ್ನುವುದು ವಾಸ್ತವಾಂಶ. ಆದುದರಿಂದ ಪ್ರಾರಂಭದಲ್ಲಿ ಪ್ರಭುವು ಬದ್ಧ ಜೀವಿಯೊಡನೆ ಇರುತ್ತಾನೆ. ಆದರೆ ಬದುಕಿನ ತಪ್ಪು ಪ್ರಜ್ಞೆಯಿಂದ ಜೀವಿಗೆ ಇದು ಅರ್ಥವಾಗುವುದಿಲ್ಲ. ಆದರೆ ಅವನ ಪ್ರಜ್ಞೆಯು ಕೃಷ್ಣ ಪ್ರಜ್ಞೆಯಾದಾಗ ಭೌತಿಕ ಗೋಜಿನಿಂದ ಬಿಡುಗಡೆಯಾಗಲು ಬದ್ಧ ಆತ್ಮಗಳಿಗೆ ನೆರವಾಗಲು ಕೃಷ್ಣನು ಹೇಗೆ ಪ್ರಯತ್ನಿಸುತ್ತಿದ್ದಾನೆ ಎನ್ನುವುದು ಅರ್ಥವಾಗುತ್ತದೆ. ಶ್ರುತದೇವನು ಮುಂದುವರಿದು ಹೀಗೆ ಹೇಳಿದನು: ಪ್ರಿಯ ಪ್ರಭುವೇ, ನಿದ್ರೆಯ ಸ್ಥಿತಿಯಲ್ಲಿದ್ದಂತೆ ನೀನು ಈ ಭೌತಿಕ ಪ್ರಪಂಚವನ್ನು ಪ್ರವೇಶಿಸಿದ್ದೀಯೆ. ನಿದ್ರೆ ಮಾಡುವಾಗ ಬದ್ಧ ಜೀವಿಯು ಮಿಥ್ಯವಾದ ಅಥವಾ ಅಶಾಶ್ವತವಾದ ಜಗತ್ತುಗಳನ್ನು ಸೃಷ್ಟಿಸುತ್ತಾನೆ. ಒಮ್ಮೆ ರಾಜನಾಗಿ, ಒಮ್ಮೆ ಕೋತಿಯಾಗಿ, ಕೆಲವೊಮ್ಮೆ ತಿಳಿಯಾದ ನಗರಗಳಿಗೆ ಹೋಗಿ ಬದ್ಧ ಜೀವಿಯು ಭ್ರಮಾತ್ಮಕ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ. ನೀನು ಸಹ ನಿದ್ರೆಯ ಸ್ಥಿತಿಯಲ್ಲಿರುವಂತೆ ಕಂಡು ಅಶಾಶ್ವತವಾದ ಸೃಷ್ಟಿಯನ್ನು ಮಾಡಲು ಈ ಭೌತಿಕ ಜಗತ್ತನ್ನು ಪ್ರವೇಶಿಸುತ್ತೀಯೆ. ಇದು ನಿನ್ನ ವೈಯಕ್ತಿಕ ಅಗತ್ಯಗಳಿಗಾಗಿ ಅಲ್ಲ, ಆದರೆ ಭೋಕ್ತನಾಗಿ ನಿನ್ನನ್ನು ಅನುಕರಿಸಲು ಬಯಸುವ ಬದ್ಧ ಆತ್ಮಕ್ಕಾಗಿ. ಭೌತಿಕ ಜಗತ್ತಿನಲ್ಲಿ ಬದ್ಧ ಆತ್ಮದ ಭೋಗವು ಅಶಾಶ್ವತ ಮತ್ತು ಬರಿಯ ಭ್ರಮೆ. ಆದರೂ ತನ್ನ ಭ್ರಮಾತ್ಮಕ ಸಂತೋಷಕ್ಕಾಗಿ ಇಂತಹ ಅಶಾಶ್ವತ ಸನ್ನಿವೇಶವನ್ನು ನಾವು ತಾನೇ ಸೃಷ್ಟಿ ಮಾಡಲು ಬದ್ಧ ಜೀವಿಗೆ ಸಾಧ್ಯವಿಲ್ಲ. ಅವನ ಬಯಕೆಗಳು ಅಲ್ಪಕಾಲದ್ದವು, ಭ್ರಮಾತ್ಮಕವೂ ಆಗಿದ್ದರೂ ಅವನ ಬಯಕೆಗಳನ್ನು ನಡೆಸಿಕೊಳ್ಳಲು ಮತ್ತು ಅವನಿಗೆ ನೇರವಾಗಲು ನೀನು ಈ ಅಶಾಶ್ವತ ಸೃಷ್ಟಿಯನ್ನು ಪ್ರವೇಶಿಸುತ್ತೀಯೆ. ಹೀಗೆ ಬದ್ಧ ಜೀವಿಯು ಭೌತಿಕ ಜಗತ್ತನ್ನು ಪ್ರವೇಶಿಸಿದ ಕಾಲದಿಂದ ನೀನು ಸದಾ ಅವನ ಗೆಳೆಯನಾಗಿರುತ್ತೀಯೆ. ಆದುದರಿಂದ ಬದ್ಧ ಜೀವಿಯು ಪರಿಶುದ್ಧ ಭಕ್ತನ ಸಂಪರ್ಕವನ್ನು ಪಡೆದು ನಿನ್ನ ದಿವ್ಯ ಲೀಲೆಗಳನ್ನು ಕೇಳುವುದರಿಂದ ಪ್ರಾರಂಭಿಸಿ ನಿನ್ನ ದಿವ್ಯ ಕಾರ್ಯಗಳನ್ನು ಹೊಗಳಿ
ದೇವಾಲಯದಲ್ಲಿ ನಿನ್ನ ಶಾಶ್ವತ ರೂಪವನ್ನು ಪೂಜಿಸಿ ನಿನಗೆ ಪ್ರಾರ್ಥನೆಯನ್ನು ಅರ್ಪಿಸಿ ನಿನ್ನ ದಿವ್ಯ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಲು ಚರ್ಚೆ ಮಾಡುತ್ತಾ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿದಾಗ ಅವನು ಕ್ರಮೇಣ ಭೌತಿಕ ಅಸ್ತಿತ್ವದ ಕಲ್ಮಶದಿಂದ ಬಿಡುಗಡೆ ಹೊಂದುತ್ತಾನೆ. ಅವನ ಹೃದಯದಿಂದ ಭೌತಿಕ ಧೂಳಷ್ಟು ತೊಳೆದು ಹೋಗುತ್ತದೆ. ಕ್ರಮೇಣ ನೀನು ಭಕ್ತನ ಹೃದಯದಲ್ಲಿ ಕಾಣಿಸಿಕೊಳ್ಳುತ್ತೀಯೇ. ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ. ರತ್ನ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರತ್ನ ಮಾತಾಜಿ. ಉಮಾದೇವಿ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದ್ತೀನಿ ಮಾತಾಜಿ. ಎಲ್ಲಿಂದ ಮಾತಾಜಿ? ನೀನು ಸದಾ ಬದ್ಧ ಆತ್ಮದೊಡನೆ, ಇಲ್ಲಿ ನೋಡಿ, ನೀನು ಸದಾ ಬದ್ಧ ಆತ್ಮನೊಡನೆ ಇದ್ದರೂ ಭಕ್ತಿಪೂರ್ವಕ ಸೇವೆಯಿಂದ ಅವನು ಪುನೀತನಾದಾಗ ಮಾತ್ರ ನೀನು ಅವನಿಗೆ ಕಾಣಿಸಿಕೊಳ್ಳುತ್ತೀಯೇ. ವೈದಿಕ ಆದೇಶದಿಂದಾಗಲಿ ರೂಢಿಯಿಂದಾಗಲಿ ಕಾಮ್ಯ ಕರ್ಮದಿಂದ ಗೊಂದಲಗೊಂಡು ಭಕ್ತಿಪೂರ್ವಕ ಸೇವೆಯ ನಿರತರಾಗದೆ ಇರುವವರು ಜೀವನದ ದೈಹಿಕ ಕಲ್ಪನೆಯ ಬಾಹ್ಯಾಸುಖಕ್ಕೆ ಮನಸೋಲುತ್ತಾರೆ. ನೀನು ಅಂತವರಿಗೆ ಕಾಣಿಸಿಕೊಳ್ಳುವುದಿಲ್ಲ. ಅಂತವರಿಂದ ಬಹುದೂರ ಇರ್ತೀಯೇ. ಆದರೆ ನಿನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿ ನಿನ್ನ ಪಾವನ ನಾಮದ ಸಂಕೀರ್ತನದಿಂದ ನನ್ನ ಹೃದಯವನ್ನು ಪರಿಶುದ್ಧ ಮಾಡಿಕೊಂಡವನಿಗೆ ನೀನು ನಿನ್ನ ನಿತ್ಯ ಸಂಗಾತಿ ಎನ್ನುವುದು ಬಹು ಸುಲಭವಾಗಿ ಅರ್ಥವಾಗುತ್ತದೆ. ಭಕ್ತನ ಹೃದಯದಲ್ಲಿ ಕುಳಿತು ನೀನು ಆತನ ಶೀಘ್ರವಾಗಿ ಧಾಮಕ್ಕೆ ನಿನ್ನ ಬಳಿಗೆ ಬರಲು ನಿರ್ದೇಶನವನ್ನು ನೀಡುತ್ತೀಯೇ ಎಂದು ಹೇಳುತ್ತಾರೆ. ನೀನು ಹೀಗೆ ನೇರವಾಗಿ ನಿರ್ದೇಶಿಸುವುದು ನೀನು ಭಕ್ತರ ಹೃದಯದಲ್ಲಿ ಇದ್ದೀಯೇ ಎನ್ನುವುದನ್ನು ತೋರಿಸುತ್ತದೆ. ನೀನು ಅವನ ಹೃದಯದಲ್ಲಿ ಇದ್ದೀಯೇ ಎನ್ನುವುದನ್ನು ಭಕ್ತನಾದವನು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ. ಬದುಕಿನ ದೈಹಿಕ ಕಲ್ಪನೆಯಷ್ಟೇ ಇದ್ದು ಇಂದ್ರಿಯ ತೃಪ್ತಿಯಲ್ಲಿ ನಿರತನಾದವನಿಗೆ ನೀನು ಯೋಗಮಾಯಿಂದ ಆಚ್ಛಾದಿತನಾಗುತ್ತೀಯೇ. ಇಂಥವರಿಗೆ ನೀನು ಬಳಿಯೇ ಇದ್ದೀಯೇ, ಅವನ ಹೃದಯದಲ್ಲಿಯೇ ಎನ್ನುವುದು ಅರ್ಥವಾಗುವುದಿಲ್ಲ. ಭಕ್ತನಲ್ಲದವನು ನಿನ್ನನ್ನು ಮೃತ್ಯು ಎಂದು ಮಾತ್ರ ಗುರುತಿಸುತ್ತಾನೆ. ಇವುಗಳ ನಡುವಣ ವ್ಯತ್ಯಾಸವು ಬೆಕ್ಕು ತನ್ನ ಮರಿಯನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಹೋಗುವುದಕ್ಕೆ ಇಲಿಯನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಹೋಗುವುದಕ್ಕೂ ಇರುವ ವ್ಯತ್ಯಾಸ. ಬೆಕ್ಕಿನ ಬಾಯಿಯಲ್ಲಿ ಇಲಿಗೆ ಸಾವಿನ ಅನುಭವವಾಗುತ್ತದೆ. ಬೆಕ್ಕಿನ ಬಾಯಿಯಲ್ಲಿರುವ ಮರಿಗಳಿಗೆ ತಾಯಿಯ ವಾತ್ಸಲ್ಯದ ಅನುಭವ ಆಗುತ್ತದೆ. ನೀನು ಎಲ್ಲರ ಬಳಿಯೂ ಇದ್ದೀಯೇ, ಆದರೆ ಭಕ್ತನಲ್ಲದವನು ನಿನ್ನ ಕ್ರೂರ ಸಾವು ಎಂದು ಕಾಣುತ್ತಾನೆ. ಭಕ್ತನಿಗೆ ನೀನು ಪರಮ ಗುರು ಮತ್ತು ವೇದಾಂತಿ. ನಾಸ್ತಿಕನು ದೇವರನ್ನು ಮೃತ್ಯು ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಭಗವಂತನ ಸದಾ ತನ್ನ ಹೃದಯದಲ್ಲಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಭಕ್ತನು ಭಗವಂತನ ಸದಾ ತನ್ನ ಹೃದಯದಲ್ಲಿದ್ದಾನೆ ಎಂದು ಅರ್ಥ ಮಾಡಿಕೊಂಡು ಭೌತಿಕ ಜಗತ್ತಿನ ಕಲ್ಮಶದ ಬಾಧೆ ಇಲ್ಲದೆ ತನ್ನ ಹೃದಯ ಹೇಳಿದಂತೆ ನಡೆದು ದಿವ್ಯ ಜೀವನವನ್ನು ನಡೆಸುತ್ತಾನೆ. ಮಾತಾಜಿ ಎಕ್ಸ್ಪ್ಲೇನ್ ಮಾಡ್ತೀರ ಮಾತಾಜಿ? ಚಿತ್ರಮೋಹಿನಿ ಮಾತಾಜಿ. ಆಯ್ತು ಮಾತಾಜಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಪೇಜ್ ನಂಬರ್ ಪೇಜ್ ನಂಬರ್ 654, 654. ಅದೇ ಕಾಲದಲ್ಲಿ ಅಲ್ವಾ ಮಾತಾಜಿ? ಹೌದು. ಅದೇ ಕಾಲದಲ್ಲಿ ಕೃಷ್ಣನನ್ನು ಅವನ ಸಂಗಾತಿಗಳನ್ನು ತನ್ನ ಮನೆಗೆ ಬರಮಾಡಿಕೊಂಡ ಬ್ರಾಹ್ಮಣನಿಗೆ ದಿವ್ಯಾನಂದ ಪರಾಕಾಷ್ಠೆಯಾಯಿತು. ಸೊ ಇಷ್ಟೊತ್ತು ನಾವು ಓದಿದ್ದು ರಾಜಂದು, ಅವನು ಬರಮಾಡ್ಕೊಂಡಿದ್ದು, ಕುರ್ಚಿಗಳನ್ನ ಮಾಡಿದ್ದು ಎಲ್ಲ ಸ್ವಲ್ಪ ನನ್ಗಲ್ಲಿ ಇದಾಯ್ತು. ಅಲ್ಲೆಲ್ಲಾನು ನಾವು ಮೆತ್ತೆಗಳನ್ನ ತರುವಂತೆ ಅಪ್ಪಣೆ ಮಾಡಿದನು. ಆಮೇಲೆ ಅದರ ಮೇಲೆಲ್ಲ ಕುರ್ಚಿಗಳೆಲ್ಲ ಬಂತು. ಆಮೇಲೆ ಕುರ್ಚಿಗಳ ಮೇಲೆ ಮೆತ್ತೆಗಳ ಮೇಲೆಲ್ಲಾನು ಅವರೆಲ್ಲ ಮಹರ್ಷಿಗಳು ಮತ್ತು ಕೃಷ್ಣ ಎಲ್ಲರನ್ನು ಆಸೀನರಾಗ್ತಾರೆ. ಇದೆಲ್ಲನೂ ರಾಜಂದಾಯ್ತು. ಇಲ್ಲಿ ಇವಾಗ ಹೇಳ್ತಾ ಇರೋದು ಅವರು ಬ್ರಾಹ್ಮಣನ ಒಂದು ಇದು, ಅವನು ಹೇಗೆ ಸ್ವಾಗತ ಮಾಡ್ದ ಅಂತ. ಸೊ ಅಲ್ಲಿ ತನ್ನ ಅತಿಥಿಗಳಿಗೆ ಉಚಿತವಾದ ಆಸನಗಳನ್ನು ಕೊಟ್ಟು ಬ್ರಾಹ್ಮಣನು ತನ್ನ ಸಣ್ಣ ಬಟ್ಟೆಯನ್ನು ಸೊಂಟದ ಸುತ್ತ ಸುತ್ಕೊಂಡ್ಬಿಟ್ಟು ನರ್ತನ ಮಾಡಲು ಪ್ರಾರಂಭಿಸ್ತಾನೆ. ಶ್ರುತದೇವನು ಶ್ರೀಮಂತನಲ್ಲ ಅವನೇನು, ಆದುದರಿಂದ ಮೆತ್ತೆಗಳು, ಮರದ ಮಣಿಗಳು, ಹುಲ್ಲಿನ ಜಮಖಾನೆಗಳು ಮೊದಲಾದವನ್ನು ಮಾತ್ರ ತನ್ನ ಶ್ರೇಷ್ಠ ಅತಿಥಿಗಳಾದ ಶ್ರೀಕೃಷ್ಣನಿಗೂ ಋಷಿಗಳಿಗೂ ನೀಡ್ತಾನೆ.
ಆದರೆ ಅವನು ಅವರನ್ನ ತನ್ನಿಂದ ಆದಷ್ಟು ಚೆನ್ನಾಗಿ ಬರಮಾಡ್ಕೊಳ್ತಾನೆ. ಅವನು ಪ್ರಭುವನ್ನು ಋಷಿಗಳನ್ನು ಹೊಗಳ್ತಾನೆ. ಅವನ ಪತ್ನಿಯು ಪ್ರತಿಯೊಬ್ಬರ ಪಾದಗಳನ್ನ ತೊಳಿತಾರೆ, ನೀರನ್ನ ಪ್ರೋಕ್ಷಿಸ್ಕೊಳ್ತಾರೆ. ಬ್ರಾಹ್ಮಣನು ಬಹು ಬಡವನೆಂದು ಕಂಡರೂ ಆ ಗಳಿಗೆಯಲ್ಲಿ ಬಹು ಭಾಗ್ಯವಂತನಾಗಿದ್ದನು. ಶ್ರುತದೇವನು ಕೃಷ್ಣನನ್ನು ಅವನ ಸಂಗಾತಿಗಳನ್ನು ಸ್ವಾಗತಿಸುತ್ತಿದ್ದಾಗ ಅಲೌಕಿಕ ಆನಂದದಲ್ಲಿ ತನ್ನನ್ನೇ ಮರೆತು ಬಿಡ್ತಾನೆ. ಪ್ರಭುವನ್ನು ಅವನ ಜೊತೆಗೆ ಬಂದವರನ್ನು ಸ್ವಾಗತಿಸಿ ತನ್ನ ಶಕ್ತಿಗೆ ಅನುಸಾರವಾಗಿ ಹಣ್ಣುಗಳು, ಧೂಪ, ಗಂಧ, ಶ್ರೀಗಂಧ, ತುಳಸಿ ದಳಗಳು, ಕುಶದರ್ಬೆ ಮತ್ತು ಕಮಲದ ಹೂಗಳನ್ನ ಕೊಡ್ತಾನೆ. ಇವು ಬಹು ಬೆಳೆ ಬಾಳುವ ವಸ್ತುಗಳೇನಲ್ಲ, ಇವೆಲ್ಲ ಸುಲಭವಾಗಿ ದೊರೆಯುವಂಥದ್ದು. ಆದರೆ ಅವನು ಶ್ರುತದೇವನನ್ನು ಭಕ್ತಿಪೂರ್ವಕ ಪ್ರೀತಿಯಿಂದ ಅರ್ಪಿಸುವುದರಿಂದ ಕೃಷ್ಣನು ಅವನ ಜೊತೆಯವರು ಅವುಗಳನ್ನ ಸಂತೋಷವಾಗಿ ಅವರು ಸ್ವೀಕರಿಸ್ತಾರೆ. ಬ್ರಾಹ್ಮಣನ ಪತ್ನಿಯು ಅನ್ನ ಸಾರುಗಳಂತ ಬಹು ಸರಳ ಅಡುಗೆಯನ್ನ ಮಾಡ್ತಾಳೆ. ಆಮೇಲೆ ಮತ್ತು ಅವುಗಳನ್ನ ಭಕ್ತಿಪೂರ್ವಕ ಪ್ರೀತಿಯಿಂದ ಅರ್ಪಿಸುವುದರಿಂದ ಕೃಷ್ಣನು ಅವನ ಅನುಯಾಯಿಗಳು ಸಂತೋಷದಿಂದ ಅದನ್ನ ಸ್ವೀಕರಿಸ್ತಾರೆ. ಹೀಗೆ ಕೃಷ್ಣನಿಗೂ ಅವನ ಅನುಯಾಯಿಗಳಿಗೂ ಭೋಜನವಾದ ಮೇಲೆ ಬ್ರಾಹ್ಮಣನಾದ ಶ್ರುತದೇವನು ಹೀಗೆ ಯೋಚಿಸ್ತಾ ಇದ್ದ, ನಾನು ಗೃಹಸ್ಥ, ಜೀವನದ ಆಳವಾದ ಕತ್ತಲೆ ಬಾವಿನಲ್ಲಿ ಬಿದ್ದಿದ್ದೀನಿ. ನಾನು ಬಹಳ ನಿರ್ಭಾಗ್ಯ. ನಾನು ದೇವೋತ್ತಮ ಪರಮ ಪುರುಷನು ಅವನ ಜೊತೆ ಬಂದಿರುವ ಋಷಿಗಳು ಎಲ್ಲಿದ್ದರೆ ಅದು ಪುಣ್ಯಕ್ಷೇತ್ರವಾಗುತ್ತದೆ. ಸೊ ಇವರು ನನ್ನ ಮನೆಗೆ ಬರಲು ಹೇಗೆ ಒಪ್ಪಿದರು ಅಂತ ಅವನು ಮನಸ್ಸಲ್ಲೇ ಅವನು ಕೇಳ್ಕೊತಾ ಇದ್ದಾನೆ. ಬ್ರಾಹ್ಮಣನು ಹೀಗೆ ಯೋಚಿಸಿದ್ದಾಗ ಅತಿಥಿಗಳು ಭೋಜನವನ್ನು ಮುಗಿಸಿ ನೆಮ್ಮದಿಯಾಗಿ ಕುಳಿತಿದ್ರು. ಆಗ ಬ್ರಾಹ್ಮಣ ಶ್ರುತದೇವನು ಅವನ ಹೆಂಡತಿ, ಮಕ್ಕಳು ಮತ್ತು ಇತರ ಬಂಧುಗಳು ಆ ಶ್ರೇಷ್ಠ ಅತಿಥಿಗಳಿಗೆ ಸೇವೆ ಸಲ್ಲಿಸಲು ಬರ್ತಾರೆ. ಕೃಷ್ಣನ ಚರಣ ಕಮಲಗಳನ್ನು ಮುಟ್ಟಿ ಬ್ರಾಹ್ಮಣನು ಹೀಗೆ ಹೇಳ್ತಾನೆ, ಪ್ರಿಯ ಪ್ರಭುವೇ, ನೀನು ಪುರುಷೋತ್ತಮನು, ಪ್ರತ್ಯಕ್ಷವಾದ ಮತ್ತು ಪರೋಕ್ಷವಾದ ಭೌತಿಕ ಸೃಷ್ಟಿಯನ್ನೂ ಮೀರಿದವನು. ನೀನು ಈ ಭೌತಿಕ ಜಗತ್ತಿನ ಆಗು ಹೋಗುಗಳಿಗೂ ಬದ್ಧ ಆತ್ಮಗಳಿಗೂ ನಿನಗೂ ಯಾವ ಸಂಬಂಧವೂ ಇಲ್ಲ. ನನಗೆ ನೀನು ದರ್ಶನವನ್ನು ನೀಡಿರುವುದು ಇಂದು ಮಾತ್ರವಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳಬಲ್ಲೆವು. ಸೃಷ್ಟಿಯ ಪ್ರಾರಂಭದಿಂದ ಪರಮಾತ್ಮನಾಗಿ ನೀನು ಎಲ್ಲಾ ಬದ್ಧ ಜೀವಿಗಳೊಡನೆ ಇದ್ದೀಯೇ ಅಂತ ಹೇಳ್ತಾ ಇದ್ದಾನೆ ಬ್ರಾಹ್ಮಣ ಕೃಷ್ಣನಿಗೆ. ಬ್ರಾಹ್ಮಣನ ಈ ಮಾತು ಬಹು ಬೋಧಕವಾದದ್ದು. ದೇವೋತ್ತಮ ಪರಮ ಪುರುಷನು ಪರಮಾತ್ಮ ಸ್ವರೂಪನಾಗಿ ಮಹಾವಿಷ್ಣು, ಗರ್ಭೋದಕ ಶಾಯಿ ವಿಷ್ಣು ಮತ್ತು ಕ್ಷೀರೋದಕ ಶಾಯಿ ವಿಷ್ಣುವಾಗಿ ಈ ಸೃಷ್ಟಿಯನ್ನು ಪ್ರವೇಶಿಸಿದನು ಮತ್ತು ದೇಹದಲ್ಲಿ ಬದ್ಧ ಜೀವಿಯೊಡನೆ ಸ್ನೇಹವಾಗಿ ಕುಳಿತಿದ್ದಾನೆ ಎನ್ನುವುದು ವಾಸ್ತವಾಂಶ. ಆದುದರಿಂದ ಪ್ರಾರಂಭದಿಂದ ಪ್ರಭುವು ಬದ್ಧ ಜೀವಿಯೊಡನೆ ಇರ್ತಾನೆ. ಆದರೆ ಬದುಕಿನಲ್ಲಿ ತಪ್ಪು ಪ್ರಜ್ಞೆಯಿಂದ ಜೀವಿಗೆ ಇದು ಅರ್ಥ ಆಗೋದಿಲ್ಲ. ಅವನು ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ಸದಾ ಇರ್ತಾನೆ, ಎಲ್ಲಾ ಜೀವಿಗಳ ಜೊತೆ ಇರ್ತಾನೆ, ಇದು ನಮಗೆ ಗೊತ್ತಿದೆ. ಆದರೆ ಅವನ ಪ್ರಜ್ಞೆಯು ಕೃಷ್ಣ ಪ್ರಜ್ಞೆಯಾದಾಗ ಭೌತಿಕ ಗೋಜಿನಿಂದ ಬಿಡುಗಡೆಯಾಗಲು ಬದ್ಧ ಆತ್ಮಗಳಿಗೆ ನೆರವಾಗಲು ಕೃಷ್ಣನು ಹೇಗೆ ಪ್ರಯತ್ನಿಸುತ್ತಿದ್ದಾನೆ ಎನ್ನುವುದು ಅರ್ಥವಾಗುತ್ತದೆ. ಸೊ ನಾವು ಯಾವಾಗ ಕೃಷ್ಣ ಪ್ರಜ್ಞೆಗೆ ಹೋಗ್ತೀವೋ ಆವಾಗ ನಮಗೆ ಗೊತ್ತಾಗುತ್ತೆ ಪರಮಾತ್ಮ ನಮ್ಮ ಒಂದು ಹೃದಯದಲ್ಲೇ ಇದ್ದಾನೆ ಅಂತ. ಶ್ರುತದೇವನು ಮುಂದುವರೆದು ಹೀಗೆ ಹೇಳ್ತಾನೆ, ಪ್ರಿಯ ಪ್ರಭುವೆ, ನಿದ್ರೆಯ ಸ್ಥಿತಿಯಲ್ಲಿದ್ದಂತೆ ನೀನು ಈ ಭೌತಿಕ ಪ್ರಪಂಚವನ್ನು ಪ್ರವೇಶಿಸಿದ್ದೀಯೆ. ನಿದ್ರೆ ಮಾಡುವಾಗ ಬದ್ಧ ಜೀವಿಯು ಮಿಥ್ಯವಾದ ಅಥವಾ ಅಶಾಶ್ವತವಾದ ಜಗತ್ತುಗಳನ್ನ ಸೃಷ್ಟಿಸುತ್ತಾನೆ. ಒಮ್ಮೆ ರಾಜನಾಗಿ, ಒಮ್ಮೆ ಕೋತಿಯಾಗಿ, ಕೆಲವೊಮ್ಮೆ ತಿಳಿಯದ ನಗರಗಳಿಗೆ ಹೋಗಿ ಬದ್ಧ ಜೀವಿಯು ಭ್ರಮಾತ್ಮಕ ಚಟುವಟಿಕೆಗಳಲ್ಲಿ ತೊಡುತ್ತಾನೆ. ನೀನು ಸಹ ನಿದ್ರೆಯ ಸ್ಥಿತಿಯಲ್ಲಿರುವಂತೆ ಕಂಡು ಅಶಾಶ್ವತವಾದ ಸೃಷ್ಟಿಯನ್ನು ಮಾಡಲು ಈ ಭೌತಿಕ ಜಗತ್ತನ್ನು ಪ್ರವೇಶಿಸುತ್ತೀಯೆ. ಇದು ನಿನ್ನ ವೈಯಕ್ತಿಕ ಅಗತ್ಯಗಳಿಗಾಗಲ್ಲ, ನಿನಗೋಸ್ಕರ ಏನು ಮಾಡ್ತಾ ಇಲ್ಲ ನೀನು, ಆದರೆ ಭೋಕ್ತೃನಾಗಿ ನಿನ್ನನ್ನು ಅಲಂಕರಿಸಲು ಬಯಸುವ ಬದ್ಧ ಆತ್ಮಕ್ಕಾಗಿ. ಭೌತಿಕ ಜಗತ್ತಿನಲ್ಲಿ ಬದ್ಧ ಆತ್ಮದ ಭೋಗವು ಅಶಾಶ್ವತ ಮತ್ತು ಬರಿಯ ಭ್ರಮೆ. ಆದರೂ ತನ್ನ ಭ್ರಮಾತ್ಮಕ ಸಂತೋಷಕ್ಕಾಗಿ ಇಂತಹ ಅಶಾಶ್ವತ ಮತ್ತು ಬರಿಯ ಭ್ರಮೆ ಆದರೂ ತನ್ನ ಭ್ರಮಾತ್ಮಕ ಸಂತೋಷಕ್ಕಾಗಿ ಇಂತಹ ಅಶಾಶ್ವತ ಸನ್ನಿವೇಶವನ್ನು ತಾನೇ ಸೃಷ್ಟಿ ಮಾಡಲು ಬದ್ಧ ಜೀವಿಗೆ ಸಾಧ್ಯ ಇಲ್ಲ. ಅವನ ಬಯಕೆಗಳು ಅಲ್ಪಕಾಲದವು, ಭ್ರಮಾತ್ಮಕವೂ ಆಗಿದ್ದರೂ ಅವನ ಬಯಕೆಗಳನ್ನು ನಡೆಸಿಕೊಡಲು ಮತ್ತು ಅವನಿಗೆ ನೆರವಾಗಲು ನೀನು ಈ ಅಶಾಶ್ವತ ಸೃಷ್ಟಿಯನ್ನು ಪ್ರವೇಶಿಸುತ್ತೀಯೇ. ಹೀಗೆ ಬದ್ಧ ಜೀವಿಯು ಭೌತಿಕ ಜಗತ್ತನ್ನು ಪ್ರವೇಶಿಸಿದ ಕಾಲದಿಂದ ನೀನು ಸದಾ ಅವನ ಗೆಳೆಯನಾಗಿ ಇರ್ತೀಯೇ. ಆದುದರಿಂದ ಬದ್ಧ ಜೀವಿಯು ಪರಿಶುದ್ಧ ಭಕ್ತರ ಸಂಪರ್ಕವನ್ನು ಪಡೆದು ನಿನ್ನ ದಿವ್ಯ ಲೀಲೆಗಳನ್ನು ಕೇಳುವುದರಿಂದ ಪ್ರಾರಂಭಿಸಿ ನಿನ್ನ ದಿವ್ಯ ಕಾರ್ಯಗಳನ್ನು ಹೊಗಳಿ
ದೇವಾಲಯದ ನಿನ್ನ ಶಾಶ್ವತ ರೂಪವನ್ನು ಪೂಜಿಸಿ ನಿನಗೆ ಪ್ರಾರ್ಥನೆಯನ್ನು ಅರ್ಪಿಸಿ ನಿನ್ನ ದಿವ್ಯ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಲು ಚರ್ಚೆ ಮಾಡುತ್ತಾ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿದಾಗ ಅವನು ಕ್ರಮೇಣ ಭೌತಿಕ ಅಸ್ತಿತ್ವದ ಕಲ್ಮಶದಿಂದ ಬಿಡುಗಡೆ ಹೊಂದುತ್ತಾನೆ. ಸೊ ಬದ್ಧಾತ್ಮ ಹೇಗೆ ಅವನು ಈ ಭೌತಿಕ ಅಸ್ತಿತ್ವದ ಕಲ್ಮಶದಿಂದ ಬಿಡುಗಡೆ ಹೊಂದುತ್ತಾನೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾರೆ, ಬುದ್ಧಿಜೀವಿಯು ಪರಿಶುದ್ಧ ಭಕ್ತನ ಸಂಪರ್ಕವನ್ನ ಮೊದಲು ಪಡಿಬೇಕು, ಅವನು ಗುರುವನ್ನ ಮಾಡ್ಕೋಬೇಕು, ಅವನಿಂದ ದಿವ್ಯ ಲೀಲೆಗಳನ್ನ ಕೇಳೋದ್ರಿಂದ ಶುರು ಮಾಡ್ಬೇಕು. ಆಮೇಲೆ ಅವನ ಒಂದು ಕೃಷ್ಣನ ಒಂದು ದಿವ್ಯ ಕಾರ್ಯಗಳನ್ನು ಹೊಗಳಬೇಕು. ದೇವಾಲಯದಲ್ಲಿ ಅವನ ಶಾಶ್ವತ ರೂಪ ಏನಿದೆ ಅದನ್ನ ಪೂಜಿಸ್ಬೇಕು. ಆಮೇಲೆ ಪ್ರಾರ್ಥನೆಯನ್ನು ಅರ್ಪಿಸ್ಬೇಕಂತೆ. ಆಮೇಲೆ ದಿವ್ಯ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಲು ಚರ್ಚೆ ಮಾಡುತ್ತಾ ಭಕ್ತಿ ಪೂರ್ವಕ ಸೇವೆಯಲ್ಲಿ ತೊಡಗಿದಾಗ ಏನಾಗುತ್ತೆ, ಕ್ರಮೇಣ ಅವನು ಭೌತಿಕ ಅಸ್ತಿತ್ವದ ಕಲ್ಮಶದಿಂದ ಬದ್ಧಾತ್ಮ ಬಿಡುಗಡೆ ಆಗ್ತಾನೆ. ಅವನ ಹೃದಯದಿಂದ ಭೌತಿಕ ಧೂಳೇನಿದೆ ಅದಷ್ಟು ತೊಳೆದು ಹೋಗುತ್ತದೆ. ಕ್ರಮೇಣ ನೀನು ಭಕ್ತನ ಹೃದಯದಲ್ಲಿ ಕಾಣಿಸಿಕೊಳ್ಳುತ್ತೀಯೇ. ನೀನು ಸದಾ ಬದ್ಧ ಆತ್ಮದೊಡನೆ ಇದ್ದರೂ ಭಕ್ತಿಪೂರ್ವಕ ಸೇವೆಯಿಂದ ಅವನು ಪುನೀತನಾದಾಗ ಮಾತ್ರ ನೀನು ಅವನಿಗೆ ಕಾಣಿಸಿಕೊಳ್ಳುತ್ತೆಯೇ. ವೈದಿಕ ಆದೇಶದಿಂದಾಗಲಿ ರೂಢಿಯಿಂದಾಗಲಿ ಕಾಮ್ಯ ಕರ್ಮದಿಂದ ಗೊಂದಲಗೊಂಡು ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗದೆ ಇರುವವರು ಏನಾಗ್ತಾರೆ, ಜೀವನದ ದೈಹಿಕ ಕಲ್ಪನೆಯ ಬಾಹ್ಯ ಸುಖಕ್ಕೆ ಅವರು ಮನಸೋಲುತ್ತಾರೆ. ನೀನು ಅಂಥವರಿಗೆ ಕಾಣಿಸಿಕೊಳ್ಳುವುದಿಲ್ಲ, ಅಂಥವರಿಂದ ಬಹುದೂರ ನೀನಿರ್ತೀಯ. ಆದರೆ ನಿನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿ ನಿನ್ನ ಪಾವನ ನಾಮದ ಸಂಕೀರ್ತನದಿಂದ ತನ್ನ ಹೃದಯವನ್ನು ಪರಿಶುದ್ಧ ಮಾಡಿಕೊಂಡವನಿಗೆ ನೀನು ಅವನ ನಿತ್ಯ ಸಂಗಾತಿ ಎನ್ನುವುದು ಬಹು ಸುಲಭವಾಗಿ ಅರ್ಥವಾಗುತ್ತದೆ. ಸೊ ಭಕ್ತನ ಹೃದಯದಲ್ಲಿ ಕುಳಿತು ನೀನು ಆತನು ಶೀಘ್ರವಾಗಿ ಧಾಮಕ್ಕೆ ನಿನ್ನ ಬಳಿಗೆ ಬರಲು ನಿರ್ದೇಶನವನ್ನ ನೀಡ್ತಾ ಇರ್ತೀಯ ಅಂತ ಹೇಳ್ತಾರೆ. ನೀನು ಹೀಗೆ ನೇರವಾಗಿ ನಿರ್ದೇಶಿಸುವುದು ನೀನು ಭಕ್ತನ ಹೃದಯದಲ್ಲಿದ್ದೀಯಾ ಎನ್ನುವುದನ್ನು ತೋರಿಸುತ್ತದೆ. ನೀನು ಅವನ ಹೃದಯದಲ್ಲಿದ್ದೀಯೇ ಎನ್ನುವುದನ್ನು ಭಕ್ತನಾದನು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ. ಬದುಕಿನ ದೈಹಿಕ ಕಲ್ಪನೆಯಷ್ಟೇ ಇದ್ದು ಇಂದ್ರಿಯ ತೃಪ್ತಿಯಲ್ಲಿ ನಿರತನಾದವನಿಗೆ ನೀನು ಯೋಗ ಮಾಯೆಯಿಂದ ಆಚ್ಛಾದಿತನಾಗಿರುತ್ತೀಯೇ. ಇಂಥವನಿಗೆ ನೀನು ಬಳಿಯೇ ಇದ್ದೀಯೇ, ಅವನ ಹೃದಯದಲ್ಲಿದ್ದೀಯೇ ಎನ್ನುವುದು ಅರ್ಥ ಆಗುವುದಿಲ್ಲ. ಭಕ್ತನಲ್ಲದವನು ನಿನ್ನನ್ನು ಮೃತ್ಯು ಎಂದು ಮಾತ್ರ ಗುರುತಿಸ್ತಾನೆ. ಇವುಗಳ ನಡುವಿನ ವ್ಯತ್ಯಾಸವು ಬೆಕ್ಕು ತನ್ನ ಮರಿಯನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಹೋಗೋದಕ್ಕೂ ಬೆಕ್ಕು ಇಲಿಯನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಹೋಗೋದಕ್ಕೂ ಇರುವ ವ್ಯತ್ಯಾಸ ಅಂತೆ. ಬೆಕ್ಕಿನ ಬಾಯಲ್ಲಿ ಇಲಿಗೆ ಸಾವಿನ ಅನುಭವ ಆಗುತ್ತೆ, ಆದರೆ ಬೆಕ್ಕಿನ ಬಾಯಲ್ಲಿ ಇರುವ ಮರಿಗಳಿಗೆ ತಾಯಿಯ ವಾತ್ಸಲ್ಯದ ಅನುಭವ ಆಗುತ್ತೆ. ನೀನು ಎಲ್ಲರ ಬಳಿಯೂ ಇದ್ದೀಯೇ, ಆದರೆ ಭಕ್ತನಲ್ಲದವನು ನಿನ್ನನ್ನು ಕ್ರೂರ ಸಾವು ಎಂದು ಕಾಣುತ್ತಾನೆ. ಸೊ ಭಕ್ತನಿಗೆ ನೀನು ಪರಮ ಗುರು ಮತ್ತು ವೇದಾಂತಿ. ನಾಸ್ತಿಕನು ದೇವರನ್ನು ಮೃತ್ಯು ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಭಕ್ತನು ಭಗವಂತನು ಸದಾ ನನ್ನ ಹೃದಯದಲ್ಲಿದ್ದಾನೆ ಎಂದು ಅರ್ಥ ಮಾಡಿಕೊಳ್ತಾನೆ. ಭಕ್ತನು ಭಗವಂತನು ಸದಾ ತನ್ನ ಹೃದಯದಲ್ಲಿದ್ದಾನೆ ಎಂದು ಅರ್ಥ ಮಾಡಿಕೊಂಡು ಭೌತಿಕ ಜಗತ್ತಿನ ಕಶ್ಮಲದ ಬಾಧೆ ಇಲ್ಲದೆ ತನ್ನ ಹೃದಯ ಹೇಳಿದಂತೆ ನಡೆದು ದಿವ್ಯ ಜೀವನವನ್ನ ನಡೆಸ್ತಾನೆ. ಭೌತಿಕ ಪ್ರಕೃತಿಯ ಪರಮ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಯಾರು? ನೀನೇ. ನಾಸ್ತಿಕರು ಭೌತಿಕ ಪ್ರಕೃತಿ ಚಟುವಟಿಕೆಗಳನ್ನಷ್ಟೇ ಗಮನಿಸ್ತಾರೆ. ಆದರೆ ನೀನು ಹರೇ ಕೃಷ್ಣ ಮಾತಾಜಿ. ಓದ್ಬೇಕಾ ಮಾತಾಜಿ? ಬೇಡ ಮಾತಾಜಿ, ಇಲ್ಲಿ ತನಕನೇ ಆದದ್ದು ಮಾತಾಜಿ. ಹೌದ್ರಾ? ಓಕೆ ಮಾತಾಜಿ, ಮಾರ್ಕ್ ಮಾಡಿಡ್ತೀನಿ. ಓಕೆ, ಇದು ನಾಳೆ ಮಾಡೋದಾ? ನಾಳೆ ಮಾಡುವ ಮಾತಾಜಿ, ಟೈಮ್ ಆಗಿದೆ ಮಾತಾಜಿ. ಹೌದು. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೂ ವಂದನೆಗಳು. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಎಲ್ಲ ರಚನೆ ಹಾಕಿದ್ದೀರಾ? ಹರೇ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ದಂಡೋತ್ಪನ್ನ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಪ್ರಭುಜಿ, ಥ್ಯಾಂಕ್ ಯು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ ಯಾರು ಎಂಡ್ ಮಾಡ್ಬೇಕು ಪ್ರೋಗ್ರಾಮ್? ನೀವ್ ಎಂಡ್ ಮಾಡಿ ಮಾತಾಜಿ. ಎಂಡ್ ಮಾಡ್ಲಾ? ಓಕೆ, ಎಂಡ್ ಮಾಡಿ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಾತಾಜಿ. ಪ್ರವೀಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.